ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ನಾರ್ತನ್ ಸ್ಕೈ ಅಪಾರ್ಟ್ಮೆಂಟ್, ಡಬಲ್ ಸ್ಟಾರ್ ರೈಸ್ ಮತ್ತು ಡೇರಿ ಡೇ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದು ಪಕ್ಷದ ಅಧ್ಯಕ್ಷರೆಂದರೆ ಆ ಪಕ್ಷದ ಸಾರಥಿ ಇದ್ದಾಗೆ. ಅವರ ಮೇಲೆ ಇರುವಂಥ ಜವಾಬ್ದಾರಿ ಅವರ ಅಧಿಕಾರದ ಅಥವಾ ಆ ಜವಾಬ್ದಾರಿ ಉದ್ದಕ್ಕೂ ಬಹಳ ಪ್ರಮುಖವಾದದ್ದು. ಅದರಲ್ಲೂ ಚುನಾವಣೆ ಹತ್ತಿರ ಬರುತ್ತೆ ಎಂದ ಕೂಡಲೇ ಅಧ್ಯಕ್ಷರು ಅಂತ ಹೇಳಿದರೆ ಯುದ್ಧಕ್ಕೆ ಸಿದ್ಧರಾಗಿ ನಿಂದಂಥ ಅಷ್ಟೂ ಯೋಧರನ್ನು ಅಥವಾ ಸೇನಾಧಿಪತಿಗಳನ್ನು ಮುನ್ನಡೆಸಿಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಇರುವಂಥ ಓರ್ವ ಸೇನಾಧಿಪತಿ. ಆಗಲೂ ಇನ್ನೂ ಬರುವಂಥ 3 ವರ್ಷಗಳು ಯಾವುದೇ ಪಕ್ಷದ ಅಧ್ಯಕ್ಷರಿಗೆ ಭಾಳ ಪ್ರಮುಖವಾದದ್ದು. ಯಾಕಂತ ಹೇಳಿದ್ರೆ ಬರುವ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆಗಳು ಆಗಲಿಕ್ಕಿದೆ. ಅದರ ನಡುವೆ MLC ಎಲೆಕ್ಷನ್ಗಳಿವೆ. ಅದರ ಬಳಿಕ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇದೆ. ಅದರ ನಂತರ ಲೋಕಸಭೆಗೆ ಚುನಾವಣೆ ನಡೀಲಿಕ್ಕಿದೆ. ಸೊ 3 ಮತ್ತೊಂದು ಚುನಾವಣೆಯನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ದಟಮುಟ್ಟಿಸುವಂಥ ಅಗತ್ಯ ಅನಿವಾರ್ಯತೆ ಇರುವಂಥ ನಾಯಕನನ್ನು ಹುಡುಕಿಕೊಂಡು ಅಧ್ಯಕ್ಷರನ್ನಾಗಿ ಮಾಡುವಂಥ ಜವಾಬ್ದಾರಿ ಕೂಡ ಪಕ್ಷದ ಹೈಕಮಾಂಡ್ನ ಮೇಲೆ ಇದೆ. ಹಾಗಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾರು ಸಾರಥಿಯಾಗಬೇಕು? 8ರಲ್ಲಿ ಈಗಾಗಲೇ 7 ಕ್ಷೇತ್ರ ಕಾಂಗ್ರೆಸ್ನ ಪರ ಇದೆ. ಮತ್ತೆ ಅದನ್ನು ಉಳಿಸಬೇಕಾದರೆ ಏನು ಮಾಡಬೇಕು? ಲೋಕಸಭೆಯನ್ನು ಮತ್ತೆ ಕಾಂಗ್ರೆಸ್ನ ತೆಕ್ಕೆಗೆ ಸೆಳಿಬೇಕಾದರೆ ಏನು ಮಾಡಬೇಕು? ಪಾಲಿಕೆಯಲ್ಲಿ ಈಗ ಇರುವಂಥ 60ರಲ್ಲಿ 35 ಸೀಟ್ ಕಾಂಗ್ರೆಸ್ಗಿದೆ. ಅದನ್ನು ಉಳಿಸಿ ಜಾಸ್ತಿ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೆ ಒಂದು ರಣತಂತ್ರದ ಅಗತ್ಯ ಇದೆ. ಅದನ್ನು ಮಾಡುವಂಥ ನಾಯಕನ ಅಗತ್ಯ ಇತ್ತು. ಬಹುಶಃ ಅದನ್ನು ಉಸ್ತುವಾರಿಯಾಗಿರುವಂಥ ರಮಾನಾಥ್ ರೈ ಅವರು ಸಮರ್ಥ ಸೇನಾನಿಯನ್ನು ಹುಡುಕಿಕೊಂಡು ಬಹುಶಃ ಜಿಲ್ಲೆಯ ಮಟ್ಟಿಗೆ ಕಾಂಗ್ರೆಸ್ನ ಕಾರ್ಯಕರ್ತರ ಮಟ್ಟಿಗೆ ಒಂದು ಯಶಸ್ವಿ ಜವಾಬ್ದಾರಿಯನ್ನು ಮುಗಿಸಿದ್ದಾರೆ. ಆ ಹೊಣೆ ಹೊತ್ತಿರೋರು ಬೇರೆ ಯಾರೂ ಅಲ್ಲ, ಹರೀಶ್ ಕುಮಾರ್ ಕೆ ಅವರು. ಅವರನ್ನು ಪ್ರೀತಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಫಸ್ಟ್ ಟೈಮ್ ನಿಮಗೆ ಅಂದರೆ ಈ ಒಂದು ಜವಾಬ್ದಾರಿ ಕೊಡ್ತಾರೆ ಅಂತ ಆಗುವಾಗ 3 ಚುನಾವಣೆ ಇದೆ, ದೊಡ್ಡದು. ನೀವು ಲೈಮ್ ಲೈಟಲ್ಲಿ ಕೂಡ ಬಹುತೇಕ ಇರಲಿಲ್ಲ. ಯಾಕಂತ ಹೇಳಿದರೆ ಅದು ಬಹುಶಃ ಇಷ್ಟ ಇರಲಿಲ್ವೇನೋ. ಹಾಗಿರುವಾಗ ಇಷ್ಟು ಪ್ರಬಲವಾಗಿರುವಂಥ ಪೋಸ್ಟ್ ಹೇಗೆ ಅನ್ನಿಸ್ತು ನಿಮಗೆ? ಫಸ್ಟ್ ಟೈಮ್ ನಿಮ್ಮನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ಅಲ್ಲಿಂದ ಘೋಷಣೆ ಆದಾಗ ನನಗೆ ಅಷ್ಟೇನೂ ಒಂದು ಆಶ್ಚರ್ಯ ಏನಾಗಲಿಲ್ಲ. ಯಾಕೆಂದರೆ ಅದಕ್ಕೆ ಸ್ವಲ್ಪ ಹಿಂದೆ ನಮ್ಮ ಉಸ್ತುವಾರಿ ಸಚಿವ ರಮಾನಾಥ್ ರೈ ಅವರು ಮತ್ತು ನಮ್ಮ AICCಯ ಪದಾಧಿಕಾರಿಗಳು ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದರು. ನನ್ನಲ್ಲಿ ಕೂಡ ಹೇಳಿದರು. ಆದರೆ ನಾನು ಅದನ್ನು ಕೇಳಿಕೊಂಡು ಹೋಗಿರಲಿಲ್ಲ. ಅಧ್ಯಕ್ಷತೆ ಕೊಟ್ಟಾಗ ನನಗೆ ಬೇಡ ಅಂತ ಹೇಳಲಿಕ್ಕೂ ಆಗಲಿಲ್ಲ. ತಗೊಂಡಿದ್ದೇನೆ. ನನಗೇನು ಅಷ್ಟೊಂದು ಕಷ್ಟ ಅಂತ ಕಾಣೋದಿಲ್ಲ. ಯಾಕೆಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿ ಬೇರೆ ಬೇರೆ ಹುದ್ದೆಗಳಲ್ಲಿ, ಅದು ಬೆಳ್ತಂಗಡಿಯಲ್ಲಿ ನಾನು ಸುಮಾರು 16-17 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. 84ರಲ್ಲಿ 2 ವರ್ಷ, 2004ರಿಂದ ಮೊನ್ನೆವರೆಗೆ ಸುಮಾರು 16-17 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಜಿಲ್ಲಾ ಪರಿಷತ್ನ ಸದಸ್ಯನಾಗಿ, ಸೆನೆಟ್ ಮೆಂಬರ್ ಆಗಿ, ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಯಾಗಿ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಅಷ್ಟೊಂದು ಕಷ್ಟದ ಕೆಲಸ ಅಂತ ಆಗೋದಿಲ್ಲ. ಬಟ್ ಕೆಲಸ ಕಷ್ಟ ಇದೆ. ಕರೆಕ್ಟ್. ಬಹುಶಃ ಇಲೆಕ್ಷನ್ ಹತ್ತಿರ ಬರುವಾಗ ನಿಮ್ಗೆ ಕೂಡ ಬಹುಶಃ 1 ವರ್ಷ ಕೂಡ ಸರಿಯಾಗಿಲ್ಲ ಒಂದು ಜವಾಬ್ದಾರಿಯಲ್ಲಿ. ಇನ್ನೂ ಇರೋದು 6 ತಿಂಗಳು. ಕೆಲವರು ಅವಧಿ ಪೂರ್ವ ಚುನಾವಣೆ ಅಂತ ಹೇಳಿದರೆ ಅದು ಇನ್ನೂ ಒಂದು ದೊಡ್ಡ ಒತ್ತಡ ಅಂಥೇಳಿ. ಸೊ ಕಷ್ಟ ಇಲ್ಲ. ಯಾಕಂತ ಹೇಳಿದರೆ 8ರಲ್ಲಿ 7 ನಿಮ್ಮದೇ ಕ್ಷೇತ್ರದಲ್ಲಿ ಶಾಸಕರಿದ್ದಾರೆ. ಸೊ ಅದೊಂದು ರೀತಿಯಲ್ಲಿ ಅಡ್ವಾಂಟೇಜ್ ಮತ್ತೊಂದು ಬೋನಸ್ ಥರ. ಹಾಗಾದರೆ ರಾಜ್ಯ ಸರ್ಕಾರದ ಕೆಲಸ ಅಥವಾ ಕೇಂದ್ರದ ಕೆಲಸ ಮತ್ತು ಅದನ್ನು ಪ್ರೊಜೆಕ್ಟ್ ಮಾಡುವಂಥ ರೀತಿ ಒಂದಿಷ್ಟು ಸವಾಲು ಅಂತ ಅನಿಸ್ತಾ ಉಂಟು. ಜನರ ಮನಗಳಿಗೆ ನಾವು ಏನಾದರೂ ಮಾಡಿದ್ದೇವೆ 5 ವರ್ಷದಲ್ಲಿ ಅಂಥೇಳಿ ಮುಟ್ಟಿಸಬೇಕಾದ್ರೆ ಒತ್ತಡ ಇದೆ ಅಂತ ಅನಿಸ್ತಾ ಉಂಟು. ಚುನಾವಣೆ ಅಂದರೆ ಒಂದು ದೊಡ್ಡ ಸವಾಲು. ಅದು ಯುದ್ಧದ ರೀತಿಯಲ್ಲಿ. ಚುನಾವಣೆಯಲ್ಲಿ ಸ್ನೇಹ ಅಥವಾ ಬೇರೆ ಯಾವುದೂ ಬರುವುದಿಲ್ಲ. ನಾವು ಯುದ್ಧೋಪಾದಿಯಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ಈ ಸಲದ ಚುನಾವಣೆ ಸ್ವಲ್ಪ ಬೇರೆ ರೀತಿಯಲ್ಲಿ ಇರ್ಬೋದು. ಯಾಕೆಂತ ಹೇಳಿದರೆ 5 ವರ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇದೆ. ಹಿಂದೆ BJP ಸರ್ಕಾರ 5 ವರ್ಷ ಆಡಳಿತ ಮಾಡಿದ್ದಂಥ ಸಂದರ್ಭ ನಮಗೆ ಅನೇಕ ವಿಚಾರಗಳನ್ನು ಜನರ ಮುಂದೆ ಹೋಗಲಿಕ್ಕೆ ಹೇಳಲಿಕ್ಕೆ ಇತ್ತು.
BJP ಸರ್ಕಾರದ ಭ್ರಷ್ಟಾಚಾರ, ಅವರ ಗಣಿ ಭ್ರಷ್ಟಾಚಾರಗಳು, ಎಲ್ಲ ಮುಖ್ಯಮಂತ್ರಿ ಆದಿಯಿಂದ ಅನೇಕ ಮಂತ್ರಿಗಳು ಜೈಲು ವಾಸ ಅನುಭವಿಸಿದ್ದು, ಬೇಲ್ನಲ್ಲಿ ಹೊರಗಿದ್ದದ್ದು ಮತ್ತು ರೆಸಾರ್ಟ್ ರಾಜಕೀಯ, ಇಂಥ ಅನೇಕ ವಿಚಾರಗಳನ್ನು ಜನರು 5 ವರ್ಷದಲ್ಲಿ ಬಹಳ ಬೇಸತ್ತಿದ್ದಂಥ ಸಂದರ್ಭ. ನಮಗೆ ಅದನ್ನು ಹೇಳಲಿಕ್ಕೆ ಅವಕಾಶ ಇತ್ತು. ಈ ಸಲ ನಮ್ಮ 5 ವರ್ಷದ ಅವಧಿಯ ಸರ್ಕಾರ ಇದೆ. ಈ ಸರ್ಕಾರದಲ್ಲಿ ಗುರುತರವಾದಂಥ ಯಾವುದೇ ಆಪಾದನೆಗಳು ನಮ್ಮ ಪಕ್ಷದ ಮೇಲೆ ಬರಲಿಲ್ಲ, ಮುಖ್ಯಮಂತ್ರಿಗಳ ಮೇಲೆ ಬರಲಿಲ್ಲ. ಮಂತ್ರಿಗಳ ಮೇಲೆ ಸಣ್ಣ ಸಣ್ಣ ಕೆಲವು ಆಪಾದನೆಗಳಿದ್ದರೂ ಯಾವುದೇ ಗುರುತರವಾದಂಥ ಅಂಥ ಆಪಾದನೆಗಳು ಬರಲಿಲ್ಲ. ಆದ್ದರಿಂದ ನಮಗೆ ಪಕ್ಷಕ್ಕೆ ಈ ಸಲ ಆಡಳಿತ ವಿರೋಧಿ ಅಲೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇಲ್ಲ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಬಡವರಿಗೆ ಜನಪರ ಕಾರ್ಯಕ್ರಮಗಳಿರುವುದರಿಂದ ಜನರು ಬಹಳಷ್ಟು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನು ಮೆಚ್ಚಿಕೊಂಡಿದ್ದಾರೆ. ನಮಗೆ ಈ ಸಲದ ಚುನಾವಣೆ ಅಷ್ಟು ಕಷ್ಟ ಆಗಲಿಕ್ಕಿಲ್ಲ. ನಮ್ಮ ಸರ್ಕಾರ ಖಂಡಿತ ಬರ್ತದೆ. ಸರ್, ಬಹುಶಃ ಮೊನ್ನೆ ತನಕ ಏನು BJP ಎಚ್ಚರದಲ್ಲಿರಲಿಲ್ಲ, ಅಮಿತ್ ಶಾ ಅವರು ಬಂದು ಹೋದ ನಂತರ ಒಂದಿಷ್ಟು ಹೆಚ್ಚಿನ ಅವರದ್ದು ಓಡಾಟ ನಡೀತಾ ಉಂಟು ಅಂತ. ನಿಮಗೆ BJP ವೀಕ್ ಇದೆ ಅನ್ನುವಂಥ ಧೈರ್ಯನೇ ಕಾಂಗ್ರೆಸ್ ಮತ್ತು ಅಧಿಕಾರಕ್ಕೆ ಬರುತ್ತೆ ಅಂತ ಅನಿಸ್ತಾ ಉಂಟು? ಅಲ್ಲ, BJP ನೀವು ಅವರು ಎದ್ದೇ ಇರಲಿಲ್ಲ. ಅಮಿತ್ ಶಾ ಬರುವವರೆಗೆ ಭಾರತೀಯ ಜನತಾ ಪಕ್ಷದವರು ಅವರು ಪಕ್ಷದ ಚಟುವಟಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಆಗಲಿ ಏನೂ ಇರಲಿಲ್ಲ. ಸಂಪೂರ್ಣ BJP ನಾಯಕರುಗಳು ಮಲಗಿದ್ರು. ಅವರು ಮತ್ತೆ ನಮ್ಮ ಮೇಲೆ ಹೇಳಿದರು ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಅಂತ. ಇವರನ್ನು ನಿದ್ದೆಯಿಂದ ಎಬ್ಬಿಸಿದ್ದೇ ಅಮಿತ್ ಶಾ ಬಂದು. ಅಮಿತ್ ಶಾ ಬಂದ ಮೇಲೆ ಇವರು ನಿದ್ದೆಯಿಂದ ಎದ್ದು ಸ್ವಲ್ಪ ಒಂದು 2, 3, 4 ದಿವಸ ಸ್ವಲ್ಪ ಓಡಾಡಿದರು. ಮತ್ತೆ ಅದು ನಿಂತೋಯ್ತು. ಇವ್ರದ್ದು ಇನ್ನೂ ಟೇಕ್ ಆಫೇ ಆಗಲಿಲ್ಲ. ಗೌರ್ಮೆಂಟ್ ಇನ್ನೂ ಟೇಕ್ ಆಫ್, ಇವ್ರದ್ದು ಪಕ್ಷದ ಕೆಲಸಗಳು ಸ್ಟಾರ್ಟಿಂಗ್ ಟ್ರಬಲ್ ಇದೆ, ಟೇಕ್ ಆಫ್ ಆಗ್ತಾ ಇಲ್ಲ. ಅದು ಬಹುಶಃ ಕಾಂಗ್ರೆಸ್ಗೆ ಲಾಭ ಅಂತ ನಿಮ್ಮ ಖಂಡಿತ. ಯಾಕೆಂತ ಹೇಳಿದ್ರೆ ಅವರಲ್ಲಿ ಇನ್ನೂ ಕಾನ್ಫಿಡೆನ್ಸೇ ಇಲ್ಲ. ಚುನಾವಣೆ ಎದುರಿಸುವಂಥ ಕಾನ್ಫಿಡೆನ್ಸ್ ಇನ್ನೂ ಅವರಿಗೆ ಬಂದಿಲ್ಲ. ಅವರು ಡೆಸ್ಪರೇಟ್ ಮೂಡಲ್ಲಿದ್ದಾರೆ. BJP ಕರ್ನಾಟಕದಲ್ಲಿ ಡೆಸ್ಪರೇಟ್ ಮೂಡಲ್ಲಿದ್ದಾರೆ. ಯಡಿಯೂರಪ್ಪನವರಿಂದ ಆಗ್ತಾ ಇಲ್ಲ. ಏಜ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಅವರಿಗೆ ಒಂದು ಏನು ಕಾನ್ಫಿಡೆನ್ಸ್ ಇಲ್ಲ ಅವರ ಹತ್ರ. ಜನರನ್ನು ಫೇಸ್ ಮಾಡುವಂಥ ಒಂದು ಕರೇಜ್ ಇಲ್ಲ, ಮೊರಾಲಿಟಿ ಇಲ್ಲ ಅವರಿಗೆ. ಸೊ ಅವರು ಏನು ಅವ್ರದ್ದು ತಂತ್ರಗಳು ಫಲಿಸ್ತಾ ಇಲ್ಲ. ಸರ್, ಆದರೆ ಈ ನೀವು ಅದನ್ನು ಇಟ್ಕೊಂಡು ಚುನಾವಣೆಗೆ ಹೋಗೋದು ಸುಲಭನಾ ಅಥವಾ ನಿಮಗೆ ನಿಮ್ಮ ನಮ್ಮ ಚುನಾವಣೆಗೆ ನಮಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಏನು ಕಾರ್ಯಕ್ರಮಗಳಿವೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಇವೇ ನಮಗೆ ಪಕ್ಷಕ್ಕೆ ಚುನಾವಣೆಗೆ ನಮಗೆ ಅದೇ ಮೆಟೀರಿಯಲ್. ಆದರೆ ನೀವು ನಿಮ್ಮ ಪ್ಲಸ್ ಪಾಯಿಂಟ್ ಏನು ಅನ್ನಭಾಗ್ಯದ ಬಗ್ಗೆ ಏನು ಮಾತಾಡ್ತೀರಿ, ಅದನ್ನು ಹೇಳಿದ ಕೂಡಲೇ BJPಯವರು ಅದು ಕೇಂದ್ರದಿಂದ ದೊಡ್ಡ ಒಂದು ಅಮೌಂಟ್ ಬರುತ್ತೆ, ಅದನ್ನು ಕಾಂಗ್ರೆಸ್ ಮುಚ್ಚಿ ಹಾಕುವುದರಿಂದ ಅದು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕ್ರೆಡಿಟ್ ಹೋಗ್ತಾ ಇರೋದು ಅನ್ನಭಾಗ್ಯದ್ದು ಕಾಂಗ್ರೆಸ್ಸಿಗೆ, ರಾಜ್ಯ ಸರ್ಕಾರಕ್ಕೆ. ಆ್ಯಕ್ಚುಲಿ ಅದು ಕೇಂದ್ರದ ಯೋಜನೆ ಅಂತ ಹೇಳ್ತಾರೆ. ನಿಮ್ಗೆ ಅದಕ್ಕೆ ಪಾಯಿಂಟ್ ಉಂಟು ಅಂತ ಅನಿಸ್ತಾ ಉಂಟು? ಹೌದು, ಕೇಂದ್ರ ಸರ್ಕಾರದ ಕೂಡ ಅನುದಾನ ಅನ್ನಭಾಗ್ಯಕ್ಕೆ ಇದೆ. ಅದು ಇವತ್ತು ಅವ್ರದ್ದು ಕೇಂದ್ರ ಸರ್ಕಾರ BJPದ್ದು ಅಥವಾ NDAದ್ದು ಕೇಂದ್ರದಲ್ಲಿ ಇರುವಾಗ ಅವ್ರು ಕೊಡ್ತಾ ಇದ್ದದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಇರುವಾಗ ಅಕ್ಷರ ದಾಸೋಹ ಏನು ನಡೀತಾ ಇತ್ತು, SM ಕೃಷ್ಣ ಕಾಲೇಜಿನಲ್ಲಿ ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಕೂಡ ಈ ಅಕ್ಷರ ದಾಸೋಹಕ್ಕೆ UPA ಸರ್ಕಾರ ಇರುವಾಗಲೂ ಎಷ್ಟೋ ಪರ್ಸೆಂಟೇಜ್ ಹಣ ಕೇಂದ್ರ ಸರ್ಕಾರದಿಂದ ಬರ್ತದೆ. ಉಳಿದ ಮ್ಯಾಚಿಂಗ್ ಗ್ರ್ಯಾಂಟ್ ಕರ್ನಾಟಕ ಸರ್ಕಾರ ಆಗ್ತದೆ. ಇದನ್ನು ಮಾಡಿ, ಆದರೆ ಅದಕ್ಕೆ ಈಗ ಹೆಚ್ಚು ಸಬ್ಸಿಡಿ ಏನುಂಟು ಅದು ನಮ್ಮ ಕರ್ನಾಟಕ ಸರ್ಕಾರನೇ ಭರಿಸಬೇಕು. ಓಕೆ, ಬಟ್ ಪ್ರೋಗ್ರಾಮು ಅನ್ನಭಾಗ್ಯ ಆಯಿತು, ಕೇಂದ್ರ ಸರ್ಕಾರ ಕೊಡೋದಪ್ಪ, ಯಾಕೆ ಉಳಿದ ಇವರು BJP ಇರುವ ಸರ್ಕಾರದಲ್ಲಿ ಯಾಕೆ ಮಾಡ್ತಾ ಇಲ್ಲ ಇವರು ಅನ್ನಭಾಗ್ಯ? ಉಚಿತ ಅಕ್ಕಿ ಯಾಕೆ ಕೊಡ್ತಾ ಇಲ್ಲ? ಕೊಡ್ಬೋದಲ್ಲ ಅವರಿಗೆ. ಸೊ ಅದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತಾ ಉಂಟು. ಈ ಮಧ್ಯೆ ವೀಕ್ಷಕರ ಒಂದು ಅಭಿಪ್ರಾಯವನ್ನು ಸ್ವೀಕರಿಸೋಣ. ನಮಸ್ಕಾರ. ಹಲೋ, ನಮಸ್ಕಾರ, ಮಾತನಾಡಿ. ನಮಸ್ತೆ, ಹೇಳಿ. TV ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ದಯವಿಟ್ಟು. ಹೇಳಿ ಹೇಳಿ ಹಸನಪ್ಪ ಅವರು, ಹೇಳಿ. ಅಧ್ಯಕ್ಷರಿದ್ದಾರೆ, ಮಾತಾಡಿ ಮಾತಾಡಿ ಮಾತಾಡಿ. ಹಲೋ ಹಲೋ, ಇದ್ದಾರೆ ನಿಮಗೆ ಹೇಳಿ ಸರ್. ಹೇಳಿ. ಹಲೋ, ಅಲ್ಲ ಅಂತಂದ ಬರ್ಲೆ ನಿಮ್ಮ ಊರಿನ
ಅವರು ಅಂತ. ಹಲೋ ಹಲೋ, ಕೇಳಿಸ್ತಾ ಇದೆ ಅವರಿಗೆ, ಹೇಳಿ ಹೇಳಿ. ಕೇಳಿಸ್ತದೆ, ಹೇಳಿ. ಮರಡಿ ಪಕ್ಕಿಡಪ್ಪರು. ಅಲ್ಲೇ ಇನ್ನ ಅಧ್ಯಕ್ಷನಿಟ್ಟು ಈ ಸರ್ತಿ ಪೂರ 80 ಸೀಟ್ ಕಾಂಗ್ರೆಸ್ ಬರೋಡು. 80 ಸೀಟು ಬರೋಡು. ನಾನು ನಿಖಿಲ್ ಪೂರ ಕೆಲಸ ಮಾಡ್ಬೋದು ಲಾಯ್ಕ್ ಮಾಡ್ತದೆ. ಎಂಕ್ಲೆಗೆ ಮನಸ್ಸು ಉಂಟು ಹೆಣ್ಮೂಲ ಬರೋಡು ಬಂಡದು. ಅಧ್ಯಕ್ಷರು ಒರಿ ಇತ್ತಂದ 80 ಸೀಟ್ ಬರ್ಬಿಡ. ನಿಖಿಲ್ ಮಾತಾಡಲ್ಲ, ಸೈನಿಕರನ್ನಾಗ್ಲಿ ಒಟ್ಟಿಗೆ ಮಾಲ್ತಾರನ ಬರ್ಬಿಡು. ಎಂಗಳು ಪೂರ ಫುಲ್ಲು ಸಣ್ಣ ಐತಿ. ಓಕೆ ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಗಾದರೆ ಒಂದು ಕಾರ್ಯಕರ್ತರ ಪಡೆ ಇದೆ ಅಂತ ಹೇಳೋದು ಡೌಟ್ ಇಲ್ಲ ಅದರಲ್ಲಿ ಪುನಃ. ಯಾಕಂತ ಹೇಳಿದ್ರೆ BJP ಹೇಳಿದ ಕೂಡಲೇ ಅವರಿಗೆ ಬೂತ್ ಮಟ್ಟ ತನಕ ಕಾರ್ಯಕರ್ತರು ತಯಾರಾಗಿರ್ತಾರೆ, ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತ. ಕಾಂಗ್ರೆಸ್ಸಿಗೆ ಅಂಥದ್ದು ಇರಲಿಲ್ಲ ಎನ್ನುವಂಥದ್ದು ಭಾವನೆ ಉಂಟು. ಅದು ಈ ಸಲ ಏನಾದರೂ ನಿಮಗೆ ವರ್ಕೌಟ್ ಆಗ್ಬೋದು? ಅಂದರೆ ಲಾಸ್ಟ್ ಮೂಮೆಂಟ್ಗೆ ಮಾತ್ರ ಬೇಕಾದರೆ ಮಾಡ್ತಾರೆ, ಆದರೆ ಒಂದು ಸಿಸ್ಟಮ್ಯಾಟಿಕ್ ಕಂಪೇರ್ ಟು BJP ಇರಲಿಲ್ಲ ಅಂತ. ಹೌದು, ಸರಿ, ನಾವು ಒಪ್ಕೊಳ್ತೇವೆ. ನಮ್ಮದು ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕರ್ಸ್ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಗ್ರಾಸ್ ರೂಟ್ ಲೆವೆಲಲ್ಲೇ ವರ್ಕರ್ಸ್ ಇದ್ದಾರೆ. ಆದರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇರಲಿಲ್ಲ. ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಪಕ್ಷದ ಕೆಲಸಗಳು ಆಗ್ತಾ ಇರಲಿಲ್ಲ ಅನ್ನೋದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ನಮ್ಮ AICC ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ವೇಣುಗೋಪಾಲ್ರವರು ನಮ್ಮ ರಾಜ್ಯಕ್ಕೆ ಉಸ್ತುವಾರಿಯಾಗಿ ಬಂದ ಮೇಲೆ ನಮ್ಮ ಕರ್ನಾಟಕದ ಮೈಸೂರು ಡಿವಿಷನಿಗೆ ವಿಷ್ಣುನಾಥ್ ಅನ್ನುವರು ನಮಗೆ ಈ ಡಿವಿಷನಿಗೆ ಸೆಕ್ರೆಟರಿಯಾಗಿ ಇನ್ಚಾರ್ಜ್ ಇದ್ದಾರೆ. ಅವರು ಬಂದ ಮೇಲೆ ನಮ್ಮ ಪಕ್ಷದಲ್ಲಿ ಅನೇಕ ಒಂದು ಸಂಚಲನ ಉಂಟಾಗಿ ಮಹತ್ತರವಾದ ಕಾರ್ಯಕರ್ತರಲ್ಲಿ ಕೂಡ ಮತ್ತು ನಾಯಕರಲ್ಲಿ ಕೂಡ ಎಲ್ಲರಿಗೂ ಕೂಡ ಒಂದು ಉತ್ಸಾಹ ಮತ್ತು ಕೆಲಸ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ತೋಡಿಕೊಂಡಿದ್ದಾರೆ. ಉದಾಹರಣೆಗೆ ಬೂತ್ ಕಮಿಟಿಯಿಂದ ನೀವು ಹೇಳಿದ್ರಿ. ಎಸ್ ಸರ್, ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಬರ್ತೀನಿ. ಬೂತ್ ಕಮಿಟಿ ಬಗ್ಗೆ ನಮಸ್ಕಾರ. ಹಲೋ, ಸಚಿನ್ ಪಂಪಲ್ ಮಾತಾಡುದು. ಸಚಿನ್ ಅವರೇ, ಹೇಳಿ ಹೇಳಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅವರಿಗೆ ನಾನು ಒಂದು ಪ್ರಶ್ನೆಯನ್ನ ಹಾಕ್ತಾ ಇದ್ದೇನೆ. ಹೇಳಿ. ಇಲೆಕ್ಷನ್ ಬರುವಾಗ ಸಮಾವೇಶಗಳು ಆಗುತ್ತೆ, ನಮೋ ಬ್ರಿಗೇಡ್ ಅದೆಲ್ಲ ಬೇಡದ್ದೆಲ್ಲ ತುಂಬಾ ಸಮಾವೇಶಗಳ ಆಗುತ್ತದೆ. ಅದರಲ್ಲಿ ನಿಮ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಗೊತ್ತಿರ್ಬೇಕು. ಅವರ ನಾಲಗೆ ಏನಂದ್ರೆ ಸುಳ್ಳು ಹೇಳುವುದರಲ್ಲಿ ತುಂಬಾ ಚತುರರು. ಅವರು ಏನ್ ಹೇಳ್ತಾರೆ ಅಂದ್ರೆ ಸುಳ್ಳು ಹೇಳು. ಕಾಂಗ್ರೆಸ್ ಯಾರು ಕೂಡ ಗಂಡಸಿಲ್ವಾ, ಯಾರು ಕೂಡ ಗಂಡು ಮಕ್ಕಳಿಲ್ವಾ, ಅವರ ವಿರುದ್ಧ ಮಾತಾಡುವಂತ ಒಂದು ಯಾವ್ದು ಗಂಡು ಮಕ್ಕಳಿಲ್ವಾ ನಾನು ಕೇಳುದು. ಇವತ್ತು ಜನಾರ್ದನ್ ಪೂಜಾರಿ ಅವರಿದ್ದಾರೆ, ಬೇಡದೆಲ್ಲ ಮಾತಾಡ್ತಾರೆ ಸಿದ್ದರಾಮಯ್ಯ ವಿರುದ್ಧ, ಎಲ್ಲರ ವಿರುದ್ಧ. ಆದ್ರೆ ಅವರ ವಿರುದ್ಧ ಏನ್ ಮಾತಾಡುದಿಲ್ಲ. ರಮಣಾ ರೈ ಅವರಿದ್ದಾರೆ, ಅವರ ವಿರುದ್ಧ ಏನ್ ಮಾತಾಡುದಿಲ್ಲ. ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ, ಅವರ ವಿರುದ್ಧ ಏನು ಮಾತಾಡುದಿಲ್ಲ. ವಿರಾಟ್ ಕೊಹ್ಲಿ ಇದ್ದಾರೆ, ಆಸ್ಕರ್ ನಿಂತಿದ್ದಾರೆ. ಅವರು ಒಂದು ಸಮಾವೇಶ ಮಾಡಿದ್ರೆ ಸಾಕು, ನಿಮ್ಗೆ MP ಇಲೆಕ್ಷನ್ 1,30,000 ಓಟಿಗೆ ಸೋಲಿಕ್ಕೆ ಕಾರಣ ಯಾರಂತ ಗೊತ್ತಿದೆ ನಿಮ್ಗೆ? ಅದು ಚಕ್ರವರ್ತಿ ಸೂಲಿಬೆಲೆ ಅವರು. ಅವರದ್ದು ಪಾಪ ಅವರು ಯುವಕರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ನೆಹರು ಬಗ್ಗೆ ಏನೆಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ಆಧಾರ ಇಲ್ಲದ ಮಾತುಗಳನ್ನು ಮಾತಾಡ್ತಿದ್ದಾರೆ, ಎವಿಡೆನ್ಸ್ ಇಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಂಡಿಪೆಂಡೆನ್ಸ್ ಆದ ನಂತರ, ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆದ ನಂತರ ರಾಜಸ್ಥಾನದಿಂದ ಡೆಲ್ಲಿವರೆಗೆ 20, 25, 30 ಲಾರಿ ಹಣ ಹೋಗಿದೆ ಅಂತ, ಎಲ್ಲ ರಾಜ ಮನೆತನದವರದ್ದು ಹಣ ಹೋಗಿದೆ ಅಂತ. ಬಂಗಾರ ಎಲ್ಲ ಆಸ್ತಿ ಪಾಸ್ತಿ ಏನಿತ್ತು ರಾಜಸ್ಥಾನದಿಂದ ಡೆಲ್ಲಿಗೆ ಹೋಗಿದೆ ಅಂತ. ಅದು ಯಾವ ಆಧಾರದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂತ ನಾನು ಕೇಳ್ಬೇಕು. ಆಧಾರ ಇಲ್ಲದ ಮಾತನ್ನ ಹೇಳ್ತಾ ಇದ್ದಾರೆ. 20, 25, 30 ಲಾರಿ ಹೋಗ್ತಿದ್ರೆ ಅದು ಎಲ್ಲಿದೆ ಈಗ ಹಣ? ಆ ಬಂಗಾರಗಳು ಎಲ್ಲಿದೆ? ಆ ಗಾಂಧಿ ಕುಟುಂಬ ಎಲ್ಲಿಟ್ಟಿದ್ದಾರೆ ಪಾಪ? ಅದಕ್ಕೆ ಇದಕ್ಕೆ ತಲಬೇಕಲ್ಲ ಅಷ್ಟು 25, 30 ಲಾರಿ. ಅವರು ಆಧಾರ ಇಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವತ್ತಿನವರೆಗೆ ಕಾಂಗ್ರೆಸ್ ನಲ್ಲಿ ಯಾರು ಕೂಡ ಮಾತಾಡಲಿಲ್ಲ. ಇಷ್ಟು ಲಾಯರ್ ಹೇಳಿದ್ದಾರೆ. ಜನಾರ್ದನ್ ಪೂಜಾರಿ ಅವರು ಲಾಯರ್, ವಿರಾಟ್ ಕೊಹ್ಲಿ ಅವರು ಲಾಯರ್. ಯಾಕೆ ಮಾನನಷ್ಟ ಮುಖದನ್ನ ಹಾಕಲಿಲ್ಲ ನೆಹರು ಬಗ್ಗೆ ಮಾತಾಡುವ? ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು, ನಿಮ್ಮ ಕಳಕಳಿ ಅರ್ಥ ಆಯ್ತು. ಎರಡು ಸರಿ, ನಿಮ್ಮ ಪ್ರಶ್ನೆ, ನಿಮ್ಮ ಸರಿ, ನಿಮ್ಮ ಸಾರಾಂಶವನ್ನು ಒಟ್ಟಾಗಿ 2 ಸೆಂಟೆನ್ಸ್ ಅಲ್ಲಿ ಹೇಳುವಂತಾದ್ರೆ, ಒಂದು, ಕಾಂಗ್ರೆಸ್ನಲ್ಲಿ ಜಿಲ್ಲೆಯ ನೈಸ್, ನಿಮ್ಮ ಪಾಯಿಂಟ್ ಆಯ್ತು, ಧನ್ಯವಾದ. 2 ಅದನ್ನು ಡಿವೈಡ್ ಮಾಡ್ಬೋದು ಸರ್. ಒಂದು, ಮಾತನಾಡುವಂಥದಕ್ಕೆ ಉತ್ತರ ಕೊಡುವಂಥ ಕೆಲಸ ಕಾರ್ಯಗಳು ಕಾಂಗ್ರೆಸ್ನಿಂದ ಆಗ್ತಾ ಇಲ್ಲ, ಜಿಲ್ಲೆ ಮಟ್ಟಿಗೆ ಅಂತ ಇಟ್ಕೊಳ್ಬೇಕು, ರಾಜ್ಯ ಮಟ್ಟ ಬೇಡ ಅಂತ. ಸೊ ಅದಕ್ಕೆ ಮೊದಲ ಪ್ರಶ್ನೆಗೆ ಏನಾದ್ರು ಉತ್ತರ ಕೊಡ್ತೀರಾ? ಬಹುಶಃ ನಿಮ್ಮಲ್ಲಿ ಅವರು ಫಸ್ಟಿಗೆ ಹೇಳಿದ್ದು ಚಕ್ರವರ್ತಿ ಸೂಲಿಬೆಲೆ ಸುಳ್ಳು ಮಾತಾಡ್ತಾರೆ ಅನ್ನುವಂಥ ವಿಚಾರ
ಅದನ್ನು ಕೌಂಟರ್ ಮಾಡ್ತಿಲ್ಲ ಕಾಂಗ್ರೆಸ್ನವರು ಅನ್ನುವಂಥ ವಿಚಾರವನ್ನು ಅಂತ ಹೇಳ್ತಾರೆ. ಒಂದು ನಾಯಕರು ಬರ್ತಾ ಇಲ್ಲ ಅಂತ ಮುಖ್ಯ ವೇದಿಕೆಗಳಲ್ಲಿ. ಈಗ ಅವರಲ್ಲಿ ಅದೇ ನಾವೀಗ ಆಗ ಮಾತಾಡಿದ ಪಾಯಿಂಟ್ ಎಲ್ಲಿ ಬರ್ತದೆ, ಯಾಕೆಂತ ಹೇಳಿದರೆ ಅವರಲ್ಲಿ ಒಂದು ವ್ಯವಸ್ಥೆಗಳಿದ್ದಾವೆ. ಉದಾಹರಣೆಗೆ ಆರ್ ಎಸ್ ಎಸ್ನಲ್ಲಿ ಇಂಥವ್ರನ್ನ ತಯಾರು ಮಾಡ್ತಾರೆ. ಹಾಗೆ ಕಾಂಗ್ರೆಸ್ ಸೇವಾದಳ ಕೂಡ ಉಂಟು ಸರ್, ಮಾಡಬಹುದು. ಸೇವಾದಳ ಉಂಟು. ಸೇವಾದಳದ ಕಾನ್ಸೆಪ್ಟೇ ಬೇರೆ, RSS ಕಾನ್ಸೆಪ್ಟ್ ಬೇರೆ. ಓಕೆ. RSSನಲ್ಲಿ ಇಂಥವ್ರನ್ನ ಪ್ರಚಾರಕರನ್ನಾಗಿ ತಯಾರು ಮಾಡ್ತಾರೆ. ಅವರಿಗೆ ಬೇಕಾದ ಸಾಮಗ್ರಿಗಳನ್ನು ಫೀಡ್ ಮಾಡ್ತಾರೆ ಅವರು. ಆ ಥರ ಅವರು ಇಡೀ ದೇಶದಲ್ಲಿ ಹೋಗಿ ಅವರು ಇಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅದಕ್ಕೆ ಅಲ್ಲಿ ಅರೇಂಜ್ ಮಾಡಲಿಕ್ಕೆ ಕೂಡ ಜನ ಇದ್ದಾರೆ. ಪ್ರತಿ ಕೋಡಿಯಲ್ ಸ್ಥಳದಲ್ಲಿ ಕೂಡ RSSನವರು ಮತ್ತು ಕಾರ್ಯಕರ್ತರುಗಳು ಅದು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಅವರು ಅದನ್ನು ಭಾರತೀಯ ಜನತಾ ಪಾರ್ಟಿಯ ಬ್ಯಾನರಲ್ಲಿ ಮಾಡೋದಿಲ್ಲ. ಈಗ ಚಕ್ರವರ್ತಿ ಸೂಲಿಬೆಲೆ ಅವರು ಭಾರತೀಯ ಜನತಾ ಪಕ್ಷದ ಬ್ಯಾನರಲ್ಲಿ ಅವರು ಭಾಷಣ ಮಾಡೋದಿಲ್ಲ. ಆದರೆ ನಿಮ್ಮ ಕಾರ್ಯಕರ್ತರಿಗೆ ಬೇಕಾಗಿರೋ ಒಬ್ಬ ಉತ್ತರ ಕೊಡುವಂಥ ಸಮರ್ಥ ವ್ಯಕ್ತಿ ವಿನಃ ಇದೆಲ್ಲ ಎಕ್ಸ್ಕ್ಯೂಸ್ಗಳು ಅವರಿಗೆ ಬಹುಶಃ ಇಂಥ ನೂರಾರು ಕಾರ್ಯಕರ್ತರಿಗೆ ಅರ್ಥ ಆಗಲಿಕ್ಕಿಲ್ಲ ಅಂತ ಒಂದು ಸ್ಪಿರಿಟ್, ಅಂದರೆ ರಿಟರ್ನ್ ಸ್ಪಿರಿಟ್ ಬೇಕು ಅಂತ ಬಹುಶಃ ಅವರ ಅಭಿಪ್ರಾಯ. ಅದು ಬೇಕು. ನಮ್ಮಲ್ಲಿ ಇದ್ದಾರೆ ನಾಯಕರುಗಳು, ಆದರೆ ನಮ್ಮ ನಾಯಕರುಗಳು ಅವರು ಹೇಳಿದಾಗೆ ನಮ್ಮ ನಾಯಕರುಗಳು ಸುಳ್ಳು ಮಾತಾಡೋದಿಲ್ಲ. ಈಗ ಅವರು ಹೇಳಿದ್ರು ಅವರು ಸುಳ್ಳು ಮಾತಾಡ್ತಾರೆ ಅಂತ, ನಮ್ಮವರು ಅದನ್ನು ಸುಳ್ಳು ಮಾತಾಡೋದಿಲ್ಲ. ಆದ್ದರಿಂದ ಅದು ಅವರಿಗೆ ಇಫೆಕ್ಟಿವ್ ಆಗಿ ಜನರಿಗೆ ತಿಳಿಯುವುದಿಲ್ಲ ಅದು. ಓಕೆ, ಎಸ್. ಮತ್ತೊಂದು ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ಓಕೆ, ಆ ಕರೆಯನ್ನು ಮತ್ತೆ ಸ್ವೀಕರಿಸೋಣ ಸರ್. ಇನ್ನೊಂದು ಪ್ರಶ್ನೆ ಅವರು ಕೇಳಿದರು, ಜನಾರ್ದನ್ ಪೂಜಾರಿ ಅವರು ಹೀಗೆ ಮಾತಾಡ್ತಾ ಇರ್ತಾರೆ, ಬೇಸರ ಆಗತ್ತೆ ಅಂತೇಳಿ. ಅದು ಬಹುಶಃ ಅವ್ರದ್ದು ಮಾತಲ್ಲ, ಸಾವಿರಾರು ಕಾರ್ಯಕರ್ತರ ಭಾವನೆಗಳು. ಏನು ಹೇಳ್ತೀರಿ? ಈಗ ಜನಾರ್ದನ ಪೂಜಾರಿ ಅವರು ನಮ್ಮ ಪಕ್ಷದ ದೊಡ್ಡ ಹಿರಿಯ ನಾಯಕರು, ಗೌರವಾನ್ವಿತರು. ಪಕ್ಷದಲ್ಲಿ ದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅನೇಕ ಹುದ್ದೆಗಳನ್ನು ವಹಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆ ಅಪಾರ ಇದೆ. ಒಂದು ಸಮಯದಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭ ಇಡೀ ದೇಶದಲ್ಲಿ ಬಡವರಿಗೆ ಸಾಲ ಮೇಳವನ್ನು ಮಾಡೋದ್ರ ಮುಖಾಂತರ ಅನೇಕರನ್ನು ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಅವರ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾದವರು ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು. ಶ್ರೀಮತಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಅಂತಹ ಕಾರ್ಯಕ್ರಮಗಳು ಆಗ್ತಾಯಿದ್ವು. ಅವರು ಆ ಬಗ್ಗೆ ಏನಾದರೂ ಮಾತಾಡಿದರೆ ನಾವು ಜನಾರ್ದನ ಪೂಜಾರಿ ಅವರ ಬಗ್ಗೆ ಮಾತಾಡುವಷ್ಟು ನಮಗೆ ಹಿರಿತನಿಲ್ಲ. ಆದರೆ ಕಾರ್ಯಕರ್ತರು ಕೆಲವರು ಇಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ದರಿಂದ ಅದು ನೋವು ಕೂಡ ಅವರದು ಬಹುಶಃ ಅದು ಅವರ ನೋವು ಕೂಡ ಇರಬಹುದು. ಹೌದು, ಎಸ್. ಮತ್ತೊಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸೋಣ ಸರ್. ನಮಸ್ಕಾರ. ಹಲೋ. ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತೆ. ನಮಸ್ತೆ, ನಾನು ಅಧ್ಯಕ್ಷರ ಹತ್ರ ಒಂದು ಮಾತಾಡ್ಲಿಕ್ಕಿತ್ತು. ಓಕೆ, ಕೇಳಿ. ಹಲೋ. ತಾವು ಯಾರು? ತಮ್ಮ ಹೆಸರು ಮತ್ತೆ ಎಲ್ಲಿಂದ? ಹಲೋ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಅಂತ ಹೇಳ್ಬೋದಾ? ನಾನು ಬಿಸಿ ರೋಡಿಂದ ಮಾತಾಡುದು, ಶರಣ್ ಅಂತ. ಶರಣ್ ಅವರೇ, ಕೇಳಿ. ಅಧ್ಯಕ್ಷರ ಹತ್ರ ಹೇಳುದು, ಈಗ ಆತ್ಮಸಾಕ್ಷಿಯಾಗಿ ಹೇಳ್ಬೇಕು, ರಾಜಕೀಯವಾಗಿ ಮಾತಾಡಬಾರ್ದು. ನಾನೊಂದು ಪ್ರಶ್ನೆ ಕೇಳ್ತೇನೆ ಅವರ ಹತ್ರ. ಹಲೋ, ಹೇಳಿ. ಅನ್ನಭಾಗ್ಯ ಮತ್ತೆ ನೂರಾರು ತರದ ಕಾರ್ಯಕ್ರಮಗಳನ್ನು ಈ ಸರ್ಕಾರದಲ್ಲಿ ಕೊಟ್ಟಿದ್ದೀರಿ. ಆದ್ರೆ ಒಂದೇ ಒಂದು ನನ್ನ ಪ್ರಶ್ನೆ, ಕಲ್ಲಡ್ಕ ಶಾಲೆಯ ಅನ್ನ ನಿಲ್ಲಿಸಿದ್ದು ಎಷ್ಟು ಸರಿ ಅಂತ ಇದು ಆತ್ಮಸಾಕ್ಷಿಯಾಗಿ ನೀವು ಹೇಳ್ಬೇಕು, ರಾಜಕೀಯವಾಗಿ ಮಾತಾಡಬಾರ್ದು. ಓಕೆ ಸರಿ, ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ನೀವು ಅದನ್ನು. ಕಲ್ಲಡ್ಕದಂಥ ಶಾಲೆಗಳು, ಪ್ರೈವೇಟ್ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಸಾವಿರಾರು ಇದ್ದಾವೆ. ಈ ಸಾವಿರಾರು ಶಾಲೆಗಳಲ್ಲಿ ಒಂದು ಕೊಲ್ಲೂರು ದೇವಸ್ಥಾನದಿಂದ ಕಲ್ಲಡ್ಕ ಶಾಲೆಗೆ ಹಣದ ರೂಪದಲ್ಲಿ ನೆರವನ್ನು ಕೊಡ್ತಾ ಇದ್ದರು. ಇದು ಸರ್ಕಾರಿ ನಿಯಮದ ಪ್ರಕಾರ ಸರಿ ಇಲ್ಲ. ಯಾಕೆಂತ ಹೇಳಿದರೆ ರಾಜ್ಯದಲ್ಲಿ ಅಕ್ಷರ ದಾಸೋಹ ಅಂತ ಇದೆ. ಪ್ರತಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಅನುದಾನಿತ ಶಾಲೆಗಳಿಗೆ ಸಂಪೂರ್ಣ ಊಟದ ವೆಚ್ಚದ ಅಕ್ಕಿಯನ್ನು ಮತ್ತು ಬೇಳೆಗಳನ್ನು ಕೊಡುವಂಥ ಕಾರ್ಯಕ್ರಮ ಸರ್ಕಾರದಿಂದ ಹಮ್ಮಿಕೊಂಡಿದ್ದಾರೆ. ಪ್ರತಿ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳು, ಆ ಕಲ್ಲಡ್ಕ ಶಾಲೆ ಕೂಡ ಅನುದಾನಿತ ಶಾಲೆಯಲ್ಲಿ ಸೇರಿಕೊಂಡಿದೆ, ಅವರಿಗೆ ಕೂಡ ಈ ಸೌಲಭ್ಯ ಇದೆ. ಆದರೆ ಅವರು ಅದನ್ನು ಬೇಡ ಅಂತೇಳಿ ಸರ್ಕಾರಕ್ಕೆ ಬರೆದು ಕೊಟ್ಟು ಕೊಲ್ಲೂರಿನಿಂದ ನಮಗೆ ದುಡ್ಡೇ ಬೇಕು ಅನ್ನುವಂಥ ವಿಚಾರವಾಗಿ ಅವರ ಸರ್ಕಾರ ಇರುವಾಗ ತೆಗೆದುಕೊಂಡಿದ್ದರು. ಅದನ್ನು ಈಗ ಧಾರ್ಮಿಕ ದತ್ತಿ ಇಲಾಖೆ ಏನು ಮಾಡಿದೆ, ಅದು ಕಾನೂನಿನ ಪ್ರಕಾರ ಸರಿಯಿಲ್ಲ. ಅವರು ಅಕ್ಷರ ದಾಸೋಹದ ಮುಖಾಂತರ ಸರ್ಕಾರದಿಂದ ಅನ್ನಭಾಗ್ಯದ ಕಾರ್ಯಕ್ರಮದಡಿಯಲ್ಲಿ ತಗೊಳ್ಬೇಕು ಅಂತೇಳಿ ಈ ಹಣದ ನೆರವನ್ನು ನಿಲ್ಲಿಸಿದ್ದಾರೆ. ಅವರಿಗೆ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಈಗ ಕೂಡ ಸರ್ಕಾರ ಕೇಳಿದರೆ ಈಗ ಕೂಡ ಕೊಡ್ತದೆ ಅವರಿಗೆ. ಎಸ್, ಮುಂದಿನ ಕರೆಯನ್ನು ಸ್ವೀಕರಿಸೋಣ. ನಮಸ್ಕಾರ. ಹಲೋ.
ಓಕೆ, ಆ ಕರೆಯನ್ನು ಮತ್ತೆ ಸ್ವೀಕರಿಸೋಣ ಸರ್. ಆದರೂ ಕೂಡ ನೀವೇನು ಹೇಳಿದ್ರಿ ಅದು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟಿಸಲಿಕ್ಕೆ ನಿಮ್ಮ ನಾಯಕರು ಸಫಲರಾಗಿಲ್ಲ ಅಂತ. ಎಲ್ಲೋ ಒಂದು ಕಡೆ ರೈಗಳು ಮಾತ್ರ ಮಾತಾಡ್ತಾ ಇದ್ರು, ಒಂದು ಪರಿಣಾಮಕಾರಿಯಾಗಿ ಏನು ಹೇಳಬೇಕಿತ್ತು ಅದು ಆಗಲಿಲ್ಲ ಅಂತ ನಿಮಗೆ ಕೂಡ ಎಲ್ಲೂ ಅನಿಸ್ತಾ ಇಲ್ವಾ? ಆ ಒಂದು ವಿಷಯ ಬಗ್ಗೆ ಹೇಳಿದ್ದಾರೆ. ಈಗ ರೈ ಅವರು ಹೇಳಿದ್ದಾರೆ, ಅದು ಬಿಡಿಸಿ ತುಂಬ ಸಲ ಹೇಳಿದ್ದಾರೆ. ಹೌದು, ಐವನ್ ಡಿಸೋಜರ್ ಅವರು ಹೇಳಿದ್ದಾರೆ, ಯು ಟಿ ಖಾದರ್ ಅವರು ಹೇಳಿದ್ದಾರೆ, ಲೋಬರ್ ಅವರು ಹೇಳಿದ್ದಾರೆ, ವಸಂತ ಬಂಗೇರ್ ಅವರು ಹೇಳಿದ್ದಾರೆ. ಇಷ್ಟೆಲ್ಲ ಜನರು ಹೇಳಿದ್ದಾರೆ ಮತ್ತು ನಾಯಕರುಗಳು ನಮ್ಮ ರಾಜ್ಯದಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಬಟ್ ಅದು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಲಿಲ್ಲ ಅನ್ನುವಂಥದ್ದನ್ನು ನೀವು ಹೇಳೋದಾದರೆ ನಾವು ಒಪ್ಪಿಕೊಳ್ತೇವೆ ಅದನ್ನು. ಓಕೆ ಸರ್, ಇನ್ನೊಂದೀಗ ಆಗ ನೀವು ಹೇಳ್ತಾ ಇದ್ರಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಇದ್ದಾರೆ ಅಂತೇಳಿ. ಆದರೆ ಅದನ್ನು ಅವರು ಎಬ್ಬಿಸಬೇಕಾ ಅಥವಾ ಆಲ್ರೆಡಿ ಈಗ ಅದೇ ಆಗ ನಾನು ಹೇಳಿದೆ, ವೇಣುಗೋಪಾಲ್ ಬಂದ ಮೇಲೆ ಇನ್ಚಾರ್ಜ್ ಹಾಕಿದ ಮೇಲೆ ನಮ್ಮಲ್ಲಿ ಒಂದು ಸಂಚಲನ ಉಂಟಾಗಿದೆ ಮತ್ತು ಅವರು ನಮಗೆ ನಿರ್ದಿಷ್ಟವಾದ ಕಾರ್ಯಕ್ರಮಗಳನ್ನು ಮತ್ತು ಕಾರ್ಯಸೂಚಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಿಯನ್ನೇ. ಆ ಪ್ರಕಾರ ನಾವು ಕೆಲಸ ಮಾಡಬೇಕು. ಇವತ್ತು ಅನೇಕ ವರ್ಷಗಳಿಂದ ಬೂತ್ ಮಟ್ಟದಲ್ಲಿ ಬೂತ್ ಕಮಿಟಿ ನಮ್ಮಲ್ಲಿ ಇರಲಿಲ್ಲ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ 1766 ಬೂತ್ಗಳಿದ್ದಾವೆ. ಅದರಲ್ಲಿ BLAಗಳ ನೇಮಕ ಆಗಬೇಕು, ಬೂತ್ ಲೆವೆಲ್ ಏಜೆಂಟ್ಸ್. ಅವರು ನಮ್ಮ ತಾಲೂಕು ಆಫೀಸ್ನಲ್ಲಿ ವೋಟರ್ ಪಟ್ಟಿಗೆ ಎಡಿಷನ್ ಆ್ಯಂಡ್ ಡಿಲಿಷನ್, ಇದು ಆ BLAಗಳ ಕರ್ತವ್ಯ. ಆ BLAಗಳ ನೇಮಕ ಆಗಿರಬೇಕಿತ್ತು, ಇಷ್ಟರವರೆಗೆ ಆಗಲಿಲ್ಲ. ಈ ಸಲ ಪ್ರಥಮವಾಗಿ ನಾವು 1766 ಬೂತ್ಗಳಿಗೆ BLAಗಳ ನೇಮಕವನ್ನು ಈಗಾಗಲೇ ಮಾಡಿದ್ದೇವೆ. ಈಗ 1 ತಿಂಗಳ ಅವಧಿಯಲ್ಲಿ BLAಗಳ ನೇಮಕ ಆಗಿದೆ. ಈಗ ಮೊನ್ನೆ 15ನೇ ತಾರೀಕು ಇವತ್ತು ನಮಗೆ ಮೊನ್ನೆ ಆಗಸ್ಟ್ 31ಕ್ಕೆ ಮುಗಿಬೇಕಿತ್ತು. ಯಾವುದು ಬೂತ್ ಕಮಿಟಿ, ಅದು ಸ್ವಲ್ಪ ವಿಳಂಬ ಆಯಿತು. 15ನೇ ತಾರೀಕು ನಮಗೆ ಡೆಡ್ಲೈನ್ ಕೊಡ್ತಾರೆ. ಇವತ್ತು 15 ಅಲ್ವಾ? ಇವತ್ತಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ನಮ್ಮ ಸೌತ್ ಕೇಂದ್ರದಲ್ಲಿ 1766 ಬೂತ್ಗಳ ಪೈಕಿ ನಮ್ಮಲ್ಲಿ ಸುಮಾರು 1725 ಬೂತ್ಗಳ ಪಟ್ಟಿ ಸಂಪೂರ್ಣ ಆಗಿದೆ. ಸರ್, ಹಾಗಾದರೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆಯಲ್ಲಿ ತುಂಬ ಯೋಜನೆಗಳನ್ನು ಮಾಡ್ತಾ ಇದ್ದರೂ ಕೂಡ ಅದನ್ನು ಸಾಮಾಜಿಕ ತಾಣಗಳ ಮೂಲಕ ಮುಟ್ಟಿಸುವಲ್ಲಿ ಅಷ್ಟು ನಿಮ್ಮದು ಆ್ಯಕ್ಟಿವ್ ಆಗಿರುವಂಥ ವಾಲಂಟಿಯರ್ಸ್ಗಳು ಇರಲಿಲ್ಲ ಎನ್ನುವಂಥ ಭಾವನೆ ಇದೆ. ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಬರ್ತೀನಿ ಸರ್. ನಮಸ್ಕಾರ. ಹಲೋ, ಹೇಳಿ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ವಾಮಂಜೂರಿಂದ. ಹೇಳಿ. ನಾನು ಹಲವಾರು ಬಾರಿ ಕಾಲ್ ಮಾಡಿದೆ, ಈಗ ಸಿಗ್ತಾ ಇದೆ. ತುಂಬಾ ಸಂತೋಷ. ಹಲೋ, ಹೇಳಿ. ಸರ್, ನಾನು ವಾಮಂಜೂರಿಂದ ಜಾರ್ಜ್ ಅಂತೇಳಿ ಫೋನ್ ಮಾಡ್ತಾ ಇದ್ದೇನೆ. ಹೇಳಿ ಜಾರ್ಜ್. ನನಗೆ ನಮ್ಮ ದೇಶದಲ್ಲಿ ಹೇಳಿ. ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ 60 ವರ್ಷದಿಂದ ಇದೆ. ನಮ್ಮ ಲೀಡರ್ಗಳು ಒಳ್ಳೆ ತಿಳುವಳಿಕೆ ಇದ್ದವರು, ಯಾವುದೇ ಅಪವಾದಗಳನ್ನು ಹೊರದಂತವರು, ಅಷ್ಟು ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಲೀಡರ್ಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮವರು ಮಾಡಿದಂತ ಕೆಲಸವನ್ನು ಯಾವುದೇ ರೀತಿಯಲ್ಲಿ ಹೈಲೈಟ್ ಮಾಡ್ತಾ ಇಲ್ಲ. ಬಾಕಿ ಬಿಜೆಪಿ ಪಾರ್ಟಿ ಆಗಲಿ, ಬಾಕಿ ಎಲ್ಲ ಪಾರ್ಟಿಯವರು. ಈಗ ಹರೀಶ್ ಕುಮಾರ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ಬಂದಿದ್ದಾರೆ. ನಮ್ಮ ಮಿಥುನ್ ರೈ ಅವರು ಯುವ ಅಧ್ಯಕ್ಷರಾಗಿ ಬಂದಿದ್ದಾರೆ. ಎಲ್ಲರೂ ಒಳ್ಳೆ ಲೀಡರ್ಗಳಿದ್ದಾರೆ. ನಮ್ಮ ರಮನಾಥ್ ರೈ ಅವರು ಒಳ್ಳೆ ಉಸ್ತುವಾರಿ ಸಚಿವರಾಗಿದ್ದಾರೆ. ನಮಗೆ ಎಲ್ಲರಿಗೂ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಆದರೂ ನಾವು ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ನಾವು ಮಾಡಿದಂತ ಒಳ್ಳೆ ಕಾರ್ಯಕ್ರಮಗಳನ್ನು ನಾವು ಯಾವ ಕಾಲಕ್ಕೂ ಹೈಲೈಟ್ ಮಾಡ್ತಾ ಇಲ್ಲ. ನಾವು ಎಲ್ಲೂ ಅದನ್ನು ಪೋಸ್ಟರ್ ಹಾಕೊಂಡು ನಾವು ಪ್ರಚಾರ ಮಾಡ್ತಾ ಇಲ್ಲ. ನಾವು ಆದಷ್ಟು ಅದನ್ನು ಇನ್ನೂ ಮುಂದಕ್ಕೆ ಜನರಿಗೆ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿದ್ದನ್ನು ನಾವು ಜನರಿಗೆ ತಿಳಿಸುವಂತ ಕಾರ್ಯಕ್ರಮ ಇನ್ನು ಮುಂದಕ್ಕೆ ನಡೀಬೇಕು. ಓಕೆ, ಸರಿ ಜಾರ್ಜ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಾವು ಅದಕ್ಕೆ ಕೇಳ್ತಾ ಇದ್ವಿ ಸರ್, ಒಂದು ಮುಟ್ಟಿಸುವಲ್ಲಿ ವೈಫಲ್ಯ, ಇನ್ನೊಂದು ಸಾಮಾಜಿಕ ತಾಣಗಳಲ್ಲಿ ಆಕ್ಟಿವ್ ಆಗಿರುವಂಥ ಕಾರ್ಯಕರ್ತರ ಸಂಖ್ಯೆ ಕೊರತೆ ಇದೆ ಅಂತೇಳಿ. ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಕೊರತೆ ಇತ್ತು, ಆದರೆ ಈಗಿಲ್ಲ. ಈಗ ಏನಾಗಿದೆ ಅಂತ ಹೇಳಿದರೆ, ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಮೀಡಿಯಾ ಇದನ್ನು ಡಿಪಾರ್ಟ್ಮೆಂಟನ್ನು ಸೆಟಪ್ ಮಾಡಿದ್ದೇವೆ. ಅಲ್ಲಿಂದ ಕಾರ್ಯಾಚರಿಸ್ತದೆ. ಇಡೀ ರಾಜ್ಯದ ಎಲ್ಲ ಬ್ಲಾಕ್ಗಳಲ್ಲಿ ಅದನ್ನು ಸೆಟಪ್ ಮಾಡಿದ್ದಾರೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದೆ, ಮತ್ತು ಇನ್ನು ಈಗ ಅದನ್ನು ಬ್ಲಾಕ್ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಅದನ್ನು ವಿಸ್ತರಿಸುವಂಥ ಕೆಲಸ ಆಗ್ತಾ ಇದೆ. ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಗಿದೆ.
ಸಾಮಾಜಿಕ ಜಾಲತಾಣದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದದ್ದು ಹೌದು, ಆದರೆ ಈಗ ನಾವು ಅದನ್ನು ಬಹಳಷ್ಟು ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಆಲ್ಮೋಸ್ಟ್ 100% ನಾವು ಅದನ್ನು ಮುಟ್ಟಿಸ್ತೀವಿ. ಓಕೆ, ಮತ್ತೊಂದು ಕರೆ ಕಾಯ್ತಾ ಉಂಟು ಸರ್. ನಮಸ್ಕಾರ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀವಿ? ಇದು ಅನಿಲ್ ಕಟೀಲಿಂದ. ಪಡಿಲಿಂದ? ಕಟೀಲು. ಹಾಂ, ಪನ್ಲೆ ಹೇಳಿ ಮಾತಾಡಿ. ನಮಗೆ ಉಡುಪಿ ಜಿಲ್ಲೆಗೆ ನರ್ಮ್ ಬಸ್ಸಿಗೆ ನಮ್ಮ ಪ್ರಮೋದ್ ಮಧ್ವರಾಜ್ ಅವರು ತುಂಬಾ ಪ್ರಯತ್ನ ಬರ್ತಾ ಇದ್ದಾರೆ. ಅಲ್ಲಿ 55 ಬಸ್ ಬಿದ್ದಿದೆ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಸರ್ ಅದು ಅಷ್ಟು ಡಿಲೇ ಆಗುದು? ಅವರು ಕೋಟಿ ತಡೆಯನ್ನು ಕೊಟ್ಟು ಕೂಡ ಬಸ್ ಹಾಕಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ 17 ಬಸ್ ಮಾತ್ರ ಈಗ ಓಡ್ತಾ ಉಂಟು. ಬಾಕಿ ಬಸ್ ಯಾವುದು ಕೂಡ ಅಲ್ಲಿ ಮಾರ್ಗ ತಿಳಿಲಿಲ್ಲ. ಕರೆಕ್ಟ್. ಓಕೆ, ಎಸ್. ಅದಕ್ಕೆ ಯಾಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ನವರು ಯಾಕೆ ಪ್ರಯತ್ನ ಮಾಡುದಿಲ್ಲ? ನಮ್ಮ ಜಿಲ್ಲೆಯಲ್ಲಿ ಕೂಡ ನರ್ಮ್ ಬಸ್ ಈಗ ಪ್ರಾರಂಭ ಆಗಿದೆ. ಆದ್ರೆ ಇನ್ನು ಕೂಡ ಬಸ್ ಪರ್ಮಿಟ್ ಎಲ್ಲ ಅಂತಂದ್ರಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ. ನರ್ಮ್ ಅದು ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ಸರ್ಕಾರ ಆ ನರ್ಮ್ ಬಸ್ಗಳನ್ನು ಹಾಕ್ತಾ ಇದೆ. ಈಗ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಸ್ತಾರ ಆಗ್ತದೆ. ಉಡುಪಿಯಲ್ಲಿ ಸ್ವಲ್ಪ ಜಾಸ್ತಿ ಬಂದಿರಬಹುದು, ಇಲ್ಲಿ ಸ್ವಲ್ಪ ಕಮ್ಮಿ ಇದ್ರೂ ಮುಂದಿನ ದಿನಗಳಲ್ಲಿ ಅದು ಎಲ್ಲ ನರ್ಮ್ ಬಸ್ ಬರ್ತದೆ. ಎಲ್ಲ ಜಿಲ್ಲೆಗಳಿಗೆ ಬರ್ತದೆ. ಸರ್, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಅಂದ್ರೆ ಸರ್, ಗ್ರಾಂಟ್ ಇದು ಮಂಜೂರಾಗಿದೆ, ಆದರೆ ಖಾಸಗಿ ಬಸ್ನವರು ಕೋರ್ಟಿಗೆ ಹೋದ ಕಾರಣ ಅದು ಸ್ಟ್ರಕ್ ಆಗಿರೋದ್ರಿಂದ ಅದು 17 ಬಸ್ ಇನ್ನೂ ಡಿಪೋದಲ್ಲಿ ಹಾಕಿ ಮಾತುಕತೆ ಮಾಡಿ ಖಾಸಗಿ ಬಸ್ನವರು ಪ್ರೈವೇಟ್ ಬಸ್ನವರು ಕೋರ್ಟಿಗೆ ಹೋಗಿದ್ದಾರೆ. ಸೊ ಕೋರ್ಟಿಗೆ ಹೋಗಿದ್ದರಿಂದ ಅದು ಸ್ಟಾಪ್ ಆಗಿದೆ. ಯಾಕೆಂದರೆ ಕೋರ್ಟಿಗೆ ಒಮ್ಮೆ ಹೋದ ಮೇಲೆ ಕೋರ್ಟ್ ಡಿಸೈಡ್ ಮಾಡಿದ್ರೆ ಅದನ್ನು ಯಾವ ರೀತಿ ಕೂಡ ನಾವೇನು ಮಾಡಲಿಕ್ಕೆ, ಸರ್ಕಾರ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೀಗ ಬಸ್ನ ವಿಚಾರ ಅಂತಲ್ಲ, ಯಾವುದೇ ವಿಚಾರಗಳಲ್ಲಿ ಕೂಡ ಕೋರ್ಟ್ನಲ್ಲಿರುವಾಗ ನಾವು ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಸರ್. ಈಗ ನೀವು ಆಗ ಹೇಳ್ತಾ ಇದ್ರಿ ಪ್ರತಿ ಬೂತ್ ಮಟ್ಟದಲ್ಲೂ ಇದ್ದಾರೆ, ಗ್ರಾಮಾಂತರ ಅಥವಾ ತಾಲೂಕು ಕ್ಷೇತ್ರ 8ರಲ್ಲಿ 7 ಪುನಃ ಹಿಂದಕ್ಕೆ ಅದು ಉಳಿಸ್ಕೊಳ್ಬೇಕಂತಾದರೆ ಇಟ್ಸ್ ಅ ಬಿಗ್ ಚಾಲೆಂಜ್ ಅಂತ ಅನಿಸ್ತಾ ಉಂಟು ಸರ್. ಆಯಾ ಕ್ಷೇತ್ರಕ್ಕೆ ಬೇರೆ ಬೇರೆ ಸಮಸ್ಯೆಗಳುಂಟು, ಬೇರೆ ಬೇರೆ ರಣತಂತ್ರಗಳನ್ನು BJP ಕೂಡ ಮಾಡುತ್ತೆ, ಕಾಂಗ್ರೆಸ್ ಕೂಡ ಮಾಡುತ್ತೆ. ಅಭಿವೃದ್ಧಿಗೆ ಇಟ್ಕೊಂಡು 8ರಲ್ಲಿ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯನಾ? ಅಭಿವೃದ್ಧಿ ಕಾರ್ಯಕ್ರಮಗಳು ಬಹಳಷ್ಟು ಆಗ್ತೇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ 224 ಕ್ಷೇತ್ರಗಳಲ್ಲಿ ಕೂಡ ದಾಖಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿವೆ. ಆದರೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನೇ ನಾವು ಚುನಾವಣೆಯಲ್ಲಿ ಅದನ್ನೇ ಮಾನದಂಡವಾಗಿ ಅಥವಾ ಬೇಜಾಗಿ ಇಟ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಸ್ಥಳೀಯ ಹಲವಾರು ಕಾರಣಗಳು, ಸ್ಥಳೀಯ ಇಶ್ಯೂಗಳಿರ್ತವೆ. ಅದನ್ನು ಮತ್ತು ನಮ್ಮ ಪಕ್ಷದಲ್ಲಿ ಕೂಡ ಕೆಲವು ಅಸಮಾಧಾನಗಳು, ಕೆಲವು ಸಣ್ಣ ಸಣ್ಣ ಮನಸ್ತಾಪಗಳು ಇರ್ತವೆ. ಅದನ್ನು ಕೂಡ ಸರಿ ಮಾಡಿಕೊಂಡು ಹೋಗಬೇಕು. ಇಂತಹ ವಿಚಾರಗಳು ಮತ್ತು ನಮ್ಮ ಶಾಸಕರುಗಳಿಗೂ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದರೂ ಅವರ ವರ್ಚಸ್ಸು ಮತ್ತು ಅವರ ನಡವಳಿಕೆಗಳನ್ನು ಕೂಡ ಜನರು ಗಮನಿಸ್ತಾರೆ. ಅಂಥ ವ್ಯವಸ್ಥೆಗಳನ್ನು ಕೂಡ ನಾವು ನೋಡಿಕೊಂಡು ಹೋಗಬೇಕಾಗ್ತದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಾಸಕರುಗಳ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಆಗಲಿ ಅಥವಾ ನಿಷ್ಕ್ರಿಯ ಅನ್ನುವಂಥ ವಿಚಾರವಾಗಲಿ, ಪಕ್ಷ ವಿರೋಧಿ ಮಾಡುವಂಥ ಚಟುವಟಿಕೆಗಳಾಗಲಿ ಯಾವುದೂ ಇಲ್ಲ. ಎಲ್ಲ ಶಾಸಕರುಗಳು ಕೂಡ ಅಭಿವೃದ್ಧಿ ಕಾರ್ಯಕ್ರಮದೊಂದಿಗೆ ಪಕ್ಷದ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಕೂಡ ಭ್ರಷ್ಟಾಚಾರದ ಸೋಂಕು ಕೂಡ ಇಲ್ಲ. ನಮ್ಮ ಉಸ್ತುವಾರಿ ಸಚಿವರಂತೂ ನಮ್ಮ ಜಿಲ್ಲೆಯಲ್ಲಿ ದಾಖಲೆ ಕೆಲಸಗಳನ್ನು ಮಾಡೋದ್ರೊಂದಿಗೆ ಎಲ್ಲ ಶಾಸಕರುಗಳಿಗೂ ಕೂಡ ನೆರವನ್ನು ಕೊಟ್ಟು ಪಕ್ಷದ ಕಾರ್ಯಕ್ರಮಗಳು ಮತ್ತು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲವನ್ನೂ ಸರಿಯಾಗಿ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವೀಗ ನಮಗೆ ಒಂದು ದೊಡ್ಡ ಸವಾಲು, ನೀವು ಹೇಳಿದಾಗೆ ನಾವು 8ರಲ್ಲಿ 7 ಸ್ಥಾನವನ್ನು ಗೆದ್ದಿದ್ದೇವೆ. ಕಳೆದ ಸಲ ರಮನಾಥ್ ರೈ ಅವರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿದ್ದರು. ಸುಮಾರು 10 ವರ್ಷದಿಂದ ಜಿಲ್ಲಾಧ್ಯಕ್ಷರಾಗಿ ಕಳೆದ ಚುನಾವಣೆಯಲ್ಲಿ ಅವರ ನೇತೃತ್ವದಲ್ಲಿ 8ರಲ್ಲಿ 7 ಶಾಸಕರನ್ನು ನಾವು ಗೆದ್ದಿದ್ದೇವೆ. ಕಾರ್ಪೊರೇಷನ್ 35 ಸ್ಥಾನಗಳನ್ನು ಗೆದ್ದಿದ್ದೇವೆ. ಇಂತಹ ಸಂದರ್ಭ ಈ ಸಲ ನಮಗೆ ವಿಧಾನಸಭಾ ಚುನಾವಣೆ ಬರುವಾಗ ಅದನ್ನು ಉಳಿಸಿಕೊಳ್ಳುವುದು ಒಂದು ದೊಡ್ಡ ಚಾಲೆಂಜ್ ಹೌದು. ಆದರೆ ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಬರ್ತೀನಿ ಸರ್. ನಮಸ್ಕಾರ. ಹಲೋ 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 ಓಕೆ, ಥ್ಯಾಂಕ್ ಯು. ಬಹುಶಃ ಲೈನಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತೇಳಿ. ಹಾಗಾದರೆ 8ರಲ್ಲಿ 7 ನಾವು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಮತ್ತು 1 ಸೀಟು ನಾವು ಏನು ಸೋತಿದ್ದೇವೆ ಅದನ್ನು ಮರಳಿ ಪಡೆಯುವಂಥ ಅನಿವಾರ್ಯತೆ, ಇದು ಎರಡೂ ಇದೆ ನಮಗೆ. ಆದರೆ ನಾವು ಇದರಲ್ಲಿ ಖಂಡಿತ ಯಶಸ್ವಿ ಆಗ್ತೇವೆ ಅನ್ನುವಂಥ ಒಂದು ಧೈರ್ಯ
ನಮ್ಮಲ್ಲಿದೆ. ಜಿಲ್ಲೆಯಲ್ಲಿ 8ರಲ್ಲಿ 8 ಸ್ಥಾನಗಳನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಈ ಸಲ ಪಡಿತೇವೆ. ಯಾಕೆಂತ ಹೇಳಿದರೆ ನಾವು ಅಷ್ಟು ಬೂತ್ ಮಟ್ಟದಲ್ಲಿ ಅಷ್ಟು ನಮ್ಮ ಕಾರ್ಯಕರ್ತರ ಒಂದು ಪಡೆಯನ್ನು ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. 1766 ಬೂತ್ಗಳಲ್ಲಿ ಕೂಡ ಬೂತ್ ಕಮಿಟಿಯನ್ನು ರಚನೆ ಮಾಡಿ ಅವರಿಗೆ ಈಗಾಗಲೇ ನಾವು ಈಗ ಈ ತಿಂಗಳ 23ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಮನೆ ಮನೆಗೆ ಕಾಂಗ್ರೆಸ್ ಅನ್ನುವಂಥ ಕಾರ್ಯಕ್ರಮದ ಮುಖಾಂತರ ನಮ್ಮ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪಟ್ಟಿಯನ್ನು ನಮ್ಮ ಪಕ್ಷ ತಯಾರು ಮಾಡಿ ನಮಗೆ ಕೊಡ್ತಾ ಇದೆ. ಅದನ್ನು 23ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ ಮಂಗಳೂರು ಮಂಗಳೂರು ದಕ್ಷಿಣ ಲೋಬೋರ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ತಿದ್ದೇವೆ. ನಮ್ಮ AICC ಸೆಕ್ರೆಟರಿ ವಿಷ್ಣುನಾಥನ್ ಅವರು ಬರ್ತಾ ಇದ್ದಾರೆ. ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ UT ಖಾದರ್ ಅವರು ಮತ್ತು ಎಲ್ಲ ಶಾಸಕರು ಸೇರಿ ಅದನ್ನು 23ನೇ ತಾರೀಕಿಗೆ ಬೆಳಿಗ್ಗೆ 9:30 ಗಂಟೆಗೆ ಉದ್ಘಾಟನೆಯನ್ನು ಮಾಡಿ ಆ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ಪ್ರತಿ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಅದಕ್ಕೆ ಸಂಪೂರ್ಣ ಸರ್ವಸನ್ನದ್ಧರಾಗಿ ಅದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತೊಂದು ಕರೆ ಕಾಯ್ತಾ ಸರ್. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗಂಗಾಧರ ಪೂಜಾರಿ. ಹೇಳಿ, ಮಾತಾಡಿ. ಹೇಳಿ, ಮಾತಾಡಿ. ಹಲೋ, ಹೇಳಿ, ಕೇಳಿಸ್ತಾ ಉಂಟು. ಅಲ್ಲ, ಅವಾಗ ಕಲ್ಲಡ್ಕ ಪ್ರಭಾಕರ ಭಟ್ರ ವಿಷಯ ಹೇಳಿದ್ರು, ಶಾಲೆಗೆ ಅನುದಾನದ ವಿಷಯ ಹೇಳಿದ್ರು ಹೇಳಿದ್ರು ಆದ್ರೆ ಅದು ಶಾಲೆ ಪ್ರೈವೇಟ್ ಅಲ್ಲ, ಅನುದಾನಿತ ಶಾಲೆ. ಅನುದಾನಿತ ಶಾಲೆಗೆ ಎಲ್ಲ ಶಾಲೆಗೆ ಸರ್ಕಾರ ಅಕ್ಕಿ ಎಲ್ಲ ಕೊಡ್ತದೆ. ಚೆಕ್ ಬರುವಂತ ಕಾರ್ಯಕ್ರಮ ಆ ಕಾನೂನು ಎಲ್ಲಿಯೂ ಆದ್ದರಿಂದ ಈ ಕಾನೂನು ಇಲ್ಲಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಲೀಡರ್ಸ್ನವರು ಯಾರು ಹೇಳಲಿಲ್ಲ. ಅವರು ಸುಳ್ಳು ಹೇಳಿ ಏನನ್ನು ಮಾಡ್ತಾರೆ, ಅವರು ಕರೆಯುತ್ತಾರೆ ಕಾರ್ಯಕರ್ತರನ್ನು, ಈಗ ಸುಳ್ಳು ಹೇಳಿ ಅಂತ. ನಮಗೆ ಕಾಂಗ್ರೆಸ್ ರೈಗಳನ್ನು ಸೋಲಿಸಬೇಕು, ಅದಕ್ಕಾಗಿ ಏನಾದ್ರೂ ಸುಳ್ಳು ಮಾಡಿ ಏನಾದ್ರೂ ಇದನ್ನು ಅಡಿಮೇಲೆ ಮಾಡ್ಬೇಕು ಅಂತ ಅವ್ರು ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಏನನ್ನು ಮಾಡುವುದಿಲ್ಲ. ಲೀಡರ್ಸ್ನವರು ಯಾವ ಸಭೆಯನ್ನು ಕರೆಯುವುದಿಲ್ಲ. ಎಲೆಕ್ಷನ್ ಬರುವಾಗ ಮಾತ್ರ ಮಾಡುವುದು ಕೆಲಸ ಕಾಂಗ್ರೆಸ್ನವರ ಅಭಿವೃದ್ಧಿ ಕೆಲಸ. ಅವರು ಮಾತ್ರ ಪ್ರತಿಭಟನೆ ಮಾತ್ರ ಅವರದು ಇಷ್ಟ ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಂದಕ್ಕೂ ಪ್ರತಿಭಟನೆ. ಒಂದು ಕಾಂಗ್ರೆಸ್ ಅವರು ಜೋರು ಮಾತಾಡಿದ್ರೆ ಅಲ್ಲಿ ಕಾರ್ಯಕರ್ತರು ಹೇಳ್ತಾರೆ ನಾಳೆ ಪ್ರತಿಭಟನೆ ಮಾಡ್ಬೇಕು ಅಂತ. ಕಾಂಗ್ರೆಸ್ ನಲ್ಲಿ ವೀಕ್ ಆದದ್ದಲ್ಲಿ ಅದೇ ಅದರಲ್ಲಿ ಕಾಂಗ್ರೆಸ್ ಹೋದದ್ದು. ಮತ್ತೊಂದು ವಿಷಯ, MLA ಸೀಟ್ಗೆ ನಿಲ್ಲುವುದಾದ್ರೆ ಬಿಜೆಪಿ ನಲ್ಲಿ ಒಂದು ಕ್ಯಾಂಡಿಡೇಟ್ ಅಂತ ಮಾಡ್ತಾರೆ ಅವರು ಫಸ್ಟ್ಗೆ. ಇಲ್ಲಿ ಆ ಏರಿಯಾದಲ್ಲಿ ಸೋಲ್ತಾರೆ, ಆದ್ರೂ 4 ಜನ ಆಗ್ತಾರೆ, 4 ಜನ ಇದನ್ನ ಆಗ್ತಾರೆ. ಇದು ಕಾಂಗ್ರೆಸ್ನ. ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಧನ್ಯವಾದ ಕರೆ ಮಾಡೋದಕ್ಕೆ. ಒಂದು ಅದೇ ಆಗ ಸಹ ನೀವು ಹೇಳಿದ್ರಿ ಸರ್, ಉತ್ತರ ಕೊಡುವಂಥ ನಾಯಕರು ಬೇಕು ಮತ್ತು ಅದನ್ನು ಕಾರ್ಯಕರ್ತರಿಗೆ ಅವರು ಹೇಳಿದ್ರು. ನಮಗೆ ಇದು ವಿಷಯನೇ ಗೊತ್ತಿರಲಿಲ್ಲ ಅಥವಾ ಗೊತ್ತಿದ್ದರೆ ಹೇಳುವಂಥವ್ರಿಲ್ಲ ಅಂಥೇಳಿ, ಮತ್ತು ಮೀಟಿಂಗ್ ಆಗುವುದಿಲ್ಲ ಅಂಥೇಳಿ. ಸೊ ಇದೆಲ್ಲ ನಿಮ್ಮ ಗಮನಕ್ಕೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮೀಟಿಂಗ್ ಆಗುವುದಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಆಗ್ತಾ ಇರ್ತದೆ ಚಟುವಟಿಕೆಗಳು. ಹಿಂದೆ ರಮನಾಥ್ ರೈ ಇರುವಾಗಲೂ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆ ಇರ್ಬೋದು ಅಥವಾ ಈ ಥರ ಸಮಾವೇಶಗಳಿರುವವು ಆಗ್ತಾ ಇರ್ತವೆ. ಈಗಂತೂ ಒಂದು 2-3 ತಿಂಗಳಿಂದ ನಾವು ಸುಳ್ಯ, ಪುತ್ತೂರು, ವಿಟ್ಲ, ಕಡಬ, ಮುಲ್ಕಿ, ಮೂಡುಬಿದ್ರೆ ಇಷ್ಟು ಬ್ಲಾಕ್ಗಳಲ್ಲಿ ದೊಡ್ಡ ಸಮಾವೇಶವನ್ನು AICC ಕಾರ್ಯದರ್ಶಿ ವಿಷ್ಣುನಾಥ್ನವರು ಬಂದಿದ್ದರು ಮತ್ತು ಉಸ್ತುವಾರಿ ಸಚಿವರು, ನಮ್ಮ ಸಚಿವರುಗಳು, ಶಾಸಕರುಗಳು ಎಲ್ಲ ಸೇರಿ ಇಷ್ಟು ಸಮಾವೇಶಗಳನ್ನು ಮಾಡಿದ್ದೇವೆ. ಮುಂದೆ 22ನೇ ತಾರೀಕಿಗೆ ಮಧ್ಯಾಹ್ನ ಮೇಲೆ ಉಳ್ಳಾಲ, 23ಕ್ಕೆ ಬೆಳಿಗ್ಗೆ ಸುರತ್ಕಲ್ ಮತ್ತು ಮಧ್ಯಾಹ್ನ ಮೇಲೆ ಬಂಟ್ವಾಳ, 25 ತಾರೀಕಿಗೆ ಬೆಳಿಗ್ಗೆ ಬೆಳ್ತಂಗಡಿ ಮತ್ತು ಮಧ್ಯಾಹ್ನ ಮೇಲೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಮಾವೇಶಗಳು ನಡೀಲಿಕ್ಕಿದ್ದಾವೆ. ಅದಕ್ಕೆ ಕೂಡ ವಿಷ್ಣುನಾಥನ್ ಅವರು AICC ಸೆಕ್ರೆಟರಿ ಅವರು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಸಚಿವರು, ಶಾಸಕರುಗಳು ಸೇರಿ ಅಂತಹ ಸಮಾವೇಶಗಳು ಆಗ್ತಾನೇ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಟುವಟಿಕೆಯಲ್ಲಿ ಇದೆ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಉಡುಪಿಯಿಂದ.
ಹಾ ನಮ್ಮ ಜಿಲ್ಲೆಗೆ ಹೇಳಿ. ಅಲ್ಲ ಇದು ಈಗ BPL ಕಾರ್ಡ್ ಅಂತ ಹೇಳಿದ್ರಲ್ಲ ಸರ್, ಹ್ಮ್ ಆ BPL ಕಾರ್ಡ್ ಅಲ್ಲಿ ಈಗ ಎಂತ ಕೊಡ್ತಾರೆ ಬಡವರಿಗೆ ಹೇಳಿದಾರಲ್ಲ, ಫಸ್ಟಿಗೆ ಸಕ್ಕರೆ ಕೊಡ್ತಿದ್ರು, ಮತ್ತೆ ಬೇಳೆ ಕೊಡ್ತಿದ್ರು, ಎಣ್ಣೆ ಕೊಡ್ತಿದ್ರು, ಉಪ್ಪು ಕೊಡ್ತಿದ್ರು. ಈಗ ಖಾಲಿ ಅಕ್ಕಿ ಮತ್ತೆ ಬೇರೆ ಕೊಡ್ತಾರೆ ಖಾಲಿ, ಅದು ಬಿಟ್ರೆ ಮತ್ತೆ ಏನಿಲ್ಲ. ಅದು ಸಹ ನಿಮ್ಮದು ಹೆಬ್ಬೆಟ್ಟು ಹಾಕ್ಬೇಕು. ಯಾಕೆ ರೇಷನ್ ಕಾರ್ಡ್ ಮಾಡಿದ ನಂತರ ಹೆಬ್ಬೆಟ್ಟು ಯಾಕೆ ತಕೊಳ್ಬೇಕು ಅವರು? ಮತ್ತೆ ರೇಷನ್ ಕಾರ್ಡ್ ಎಂತಕ್ಕೆ ಮಾಡಿದ್ದು? ಇದು ಎಲ್ಲ ಇದು ಕಾಂಗ್ರೆಸ್ನವರು ಬುದ್ಧಿವಾದ ತಿಳಿಸುದ? ಈ ಬಡವರಿಗೆಲ್ಲ ಏನಾದ್ರು ಇದು ಮಂಡ ಸಮಯ ಅಂತ ಮಾಡುದಾ ನೀವು? ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಓಕೆ ಸರಿ, ಧನ್ಯವಾದ. ಓಕೆ, ನಿಮ್ಮ ವಿಷಯ ಗೊತ್ತಾಯ್ತು ಸರ್. ಅದಕ್ಕೇನಾದರೂ ಅದು ಹೆಬ್ಬೆಟ್ಟು ಯಾಕೆ ತಗೊಳ್ತಾರೆ ಅಂತ ಹೇಳಿದರೆ, ಇವರಿಗೆ ಅರ್ಥ ಆಗೋದಿಲ್ಲ. ಅದು ಒಬ್ಬೊಬ್ಬರ ಹತ್ರ ಒಂದೊಂದು ಫ್ಯಾಮಿಲಿಯಲ್ಲಿ 4-5 BPL ಕಾರ್ಡ್, ಬೋಗಸ್ ಕಾರ್ಡ್ಸ್, ದೊಡ್ಡ ಪ್ರಾಬ್ಲಮ್. ಅದು ದೊಡ್ಡ ಪ್ರಾಬ್ಲಮ್. ದೇಶ ಈಗ ನಮ್ಮ ರಾಜ್ಯದಲ್ಲಿ 1 ಕೋಟಿ BPL ಕಾರ್ಡ್ ಇದ್ದರೆ ಅದನ್ನೀಗ ಈ ಹೆಬ್ಬೆಟ್ಟು ಇದೆಲ್ಲ ಬಂದ ಮೇಲೆ, UT ಖಾದರ್ ಬಂದ ಮೇಲೆ ಭಾಳಷ್ಟು ಅದನ್ನು ಡೆವಲಪ್ ಮಾಡಿ ಇದು ಸರಿ ಮಾಡ್ತಾ ಹೋದರು. ಬಟ್ ಅಷ್ಟೇ ಸರಳೀಕರಣ ಮಾಡಿದ್ದಾರೆ. BPL ಕಾರ್ಡ್ ತಗೊಳ್ಳುವಂಥ ವ್ಯವಸ್ಥೆಯನ್ನು ಸರಳೀಕರಣ ಮಾಡಿದ್ದಾರೆ. ಮತ್ತು ಯಾವುದು ಫೇಕ್ BPL ಕಾರ್ಡ್ ಇದ್ದಾವೆ ಅದನ್ನೆಲ್ಲ ಎಲಿಮಿನೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಫ್ಯಾಮಿಲಿಯಲ್ಲಿ 4-5 BPL ಕಾರ್ಡ್ ಇದ್ದರೆ ಸರ್ಕಾರ ಅವರಿಗೆ ಉಚಿತ ಅಕ್ಕಿ ಕೊಡ್ತದೆ, ಉಚಿತವಾಗಿ ಅಕ್ಕಿ ಕೊಡ್ತದೆ. ಎಷ್ಟು ಅದು ಸರ್ಕಾರಕ್ಕೆ ಅದು ದೊಡ್ಡ ನಷ್ಟ. ಅದು ರಿಸೋರ್ಸ್ ಒಂದೇ ಕಡೆ ಹೋಗಬಾರ್ದು. ಯಾರು ಅದರ ಫಲಾನುಭವಿಗಳಿದ್ದಾರೆ, ನಿಜವಾದ ಫಲಾನುಭವಿಗಳು, ಅವರು ಹಸಿವೆಯಿಂದ ಬಳಲಬಾರ್ದು. ಅವರು ದಿವಸಕ್ಕೆ 2 ಹೊತ್ತು ಊಟ ಆದರೂ ಮಾಡಿ ನೆಮ್ಮದಿಯಿಂದ ಇರಬೇಕು ಅನ್ನುವಂಥ ಒಂದು ಬಹಳಷ್ಟು ದೊಡ್ಡ ಕಾಳಜಿಯನ್ನು ಇಟ್ಟುಕೊಂಡು ಸಿದ್ದರಾಮಯ್ಯನವರು ಮಾಡಿದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಒಂದು ಮನೆಯಲ್ಲಿ 5 ಮನೆಯದ್ದನ್ನು ಒಂದೇ ಮನೆಗೆ ತಗೊಂಡು ಹೋಗೋದು ದೊಡ್ಡ ತಪ್ಪದು. ಅದಾಗಬಾರ್ದು. ಅದಕ್ಕೋಸ್ಕರ ಸರ್ಕಾರ ಅದನ್ನು, ಈಗ ಸರ್ಕಾರದ ದುಡ್ಡು ಯಾವುದು? ಸರ್ಕಾರದ ದುಡ್ಡು ಕೂಡ ಜನರ ತೆರಿಗೆಯ ದುಡ್ಡೇ ಇರೋದು ಅಲ್ಲಿ. ಈಗ ಪ್ರಶ್ನೆ ಕೇಳ್ತಾರೆ, ಅವರ ತೆರಿಗೆ ದುಡ್ಡು ಎಲ್ಲರದ್ದು ತೆರಿಗೆ ದುಡ್ಡಲ್ಲೇ ಅದು ಅವರಿಗೆ ಬರ್ತಾ ಇದೆ. ಅವರು ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನು ಕೇಳಿದರು, ಬಡವರಿಗೆ ನೀವು ಕೊಡ್ತಾ ಇದ್ದೀರಿ, ಯಾಕೆ ಅದನ್ನು ಕಷ್ಟದಲ್ಲಿ ಕೊಡ್ತೀರಿ? ಕಷ್ಟ ಅಲ್ಲ, ಅದನ್ನು ಪ್ರಾಮಾಣಿಕವಾಗಿ ಕೊಡಬೇಕು, ಅದು ಪ್ರಾಮಾಣಿಕವಾಗಿ ಮುಟ್ಟಬೇಕು. ನಿಮ್ಮಂಥ ಏನು ಪ್ರಶ್ನೆ ಕೇಳಿದ್ದೀರಿ, ನಿಮ್ಮಂಥವರಿಗೆ ಅದು ಸಲ್ಲಬೇಕು. ಇನ್ನೊಬ್ಬ ನಿಮ್ಮ ಹೆಸರಿನಲ್ಲಿ 5 ಕಾರ್ಡ್ ಇಟ್ಟುಕೊಂಡು ಅದನ್ನು ಸರ್ಕಾರಕ್ಕೆ ಮೋಸ ಮಾಡಬಾರ್ದು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಅದನ್ನು ಮಾಡಿದೆ. ಎಸ್, ಮುಂದಿನ ಕರೆಯನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ 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 ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗಂಗಾಧರ ಪೂಜಾರಿ. ಹೇಳಿ. ಆವಾಗ ಅವರು ಹೇಳಿದ್ರು ಮೀಟಿಂಗ್ ಮಾಡ್ತೇವೆ ಅಂತ. ಆದ್ರೆ ಮೀಟಿಂಗ್ ಮಾಡ್ತೇವೆ ಸರಿ, ಎಲ್ಲ ಕಡೆ ಆಗ್ತಾ ಇದೆ. ಆದ್ರೆ ಬಿಜೆಪಿನವರಾಗಿ ಒಂದು ಗುಪ್ತ ಮೀಟಿಂಗ್ ಕಾರ್ಯಕರ್ತರಿಗೆ ಏನ್ ಮಾಡ್ಬೇಕು? ಈಗ ಬಿಜೆಪಿನವ್ರದ್ದು ಪ್ರಚಾರ ಸಭೆ ಮಾತ್ರ, ಅವ್ರಿಗೆ ಗೊತ್ತುಂಟು, ಅಧ್ಯಕ್ಷರಿಗೆ ಗೊತ್ತುಂಟು, ಎಲ್ರಿಗೂ ಗೊತ್ತು, ಕಾಂಗ್ರೆಸ್ಸಿನ ಎಲ್ಲರಿಗೂ ಗೊತ್ತುಂಟು, ಅವ್ರದ್ದು ಪ್ರಚಾರ ಸಭೆ ಮಾತ್ರ. ಇದರಲ್ಲಿ ನಮ್ಮಲ್ಲಿ ಏಕೆ ಹಿನ್ನಡೆ ಆಗಿದೆ ಅದನ್ನು ನಾವು ಗಮನಿಸಬೇಕು. ಇದನ್ನು ಹೇಗೆ ತರಬೇಕು ಅಂತ ಇದು ಮಾಡ್ಬೇಕು. ಖಾಲಿ ನಾವು ಕೊಟ್ಟದ್ದನ್ನು ಮಾತ್ರ ಮಾತಾಡುವುದಲ್ಲ, ಕೊಟ್ಟದ್ದನ್ನು ಮಾತಾಡುವಾಗ ಯಾರನ್ನಲ್ಲ. ಈಗ ಮಾತು ಮಾತ್ರ, ಈಗ ಪೇಷನ್ ಬ್ಯಾನರ್ ಮಾತ್ರ, ಅಲ್ಲಲ್ಲಿ 30,000 ಇಟ್ಟು ಬ್ಯಾನರ್ ಇಟ್ಟರೆ ಎಲ್ಲ ನಳಿನ್ಕುಮಾರ್ ಕಟೀಲ್ 30,000 ಇಟ್ಟಿದ್ದಾರೆ. 1 ಕೋಟಿ ರೈಗಳಿಟ್ಟದ್ದು ಅದು ಲೆಕ್ಕಕ್ಕಿಲ್ಲ. ಬ್ಯಾನರ್ ಹಾಕುವ ಜನ ಕಾಂಗ್ರೆಸ್ನಲ್ಲಿಲ್ಲ. ತಪ್ಪು ಎಲ್ಲಿ ಆಯ್ತದು? ಈ ಕಾರ್ಯಕರ್ತರಿಗೆ ಲೀಡರ್ಸ್ನವರ ಸೂಚನೆ ಸರಿ ಇಲ್ಲ, ಸಂಘಟನೆ ಅಲ್ಲಿಲ್ಲ ಕಾಂಗ್ರೆಸ್ನಲ್ಲಿ. ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ನಿಮ್ಮ ಪಾಯಿಂಟ್ ಅರ್ಥ ಆಯ್ತು ಸರ್, ಧನ್ಯವಾದ ಕರೆ ಮಾಡೋದಕ್ಕೆ. ಸರ್, ರಣತಂತ್ರ ಹೆಣೆಯುವಲ್ಲಿ ನೀವು ಸ್ವಲ್ಪ ವೀಕ್ ಆಗಿರ್ತೀರಿ, ಫಾಸ್ಟ್ ಇರೋದಿಲ್ಲ. ಈಗ ಅದು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿರ್ತದೆ. ಕಾಂಗ್ರೆಸ್ ಪಕ್ಷ ರಣತಂತ್ರದಲ್ಲಿ ಹಿಂದೆ ಇದ್ದೆ ಅಂತ ಹೇಳುವುದನ್ನು ನಾನು ಒಪ್ಪುವುದಿಲ್ಲ. ಯಾಕೆಂತೇಳಿದರೆ ಕಾಂಗ್ರೆಸ್ ಪಕ್ಷ ಅನುಭವಿಗಳ ಪಕ್ಷ, ದೊಡ್ಡ ದೊಡ್ಡ ಮೇಧಾವಿಗಳು, ಬಹಳಷ್ಟು ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಅವರು ಅದಕ್ಕೆ ಬೇಕಾದಂಥ ಎಲ್ಲ ಏನು ಸ್ಟ್ರಾಟಜಿ ವರ್ಕೌಟ್ ಮಾಡ್ತಾರೆ, ಅದು ಆಗ್ತಾನೇ ಇದೆ. ಆದರೆ ಅದು ಯಾವುದೋ ಒಂದು ಮಟ್ಟದಲ್ಲಿ ಅದು ಸರಿಯಾಗಿ ಜನರಿಗೆ ತಲುಪಲಿಲ್ಲ ಅನ್ನೋದನ್ನು ನಾವು ಒಪ್ಪಿಕೊಳ್ಬೋದು. ಅದರಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿರ್ಬೋದು. ಆದರೆ ಸ್ಟ್ರಾಟಜಿ ಇದೆ. ಮತ್ತು
ಸ್ವಲ್ಪ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ನಮಗೆ ಮೀಡಿಯಾದ ಸ್ವಲ್ಪ ಸಪೋರ್ಟ್ ಕಡಿಮೆ ಇದೆ. ನಮ್ಮ ಪಕ್ಷಕ್ಕೆ ಸ್ವಲ್ಪ ಏನು ಅದು ವ್ಯತ್ಯಾಸ ಇರ್ಬೋದು ಅಂತ ಕೆಲವು ವಿಚಾರಗಳಿಂದ ಜನರಿಗೆ ಅದನ್ನು ಮುಟ್ಟಿಸುವಂಥ ಕೆಲಸ ಕಡಿಮೆ ಆಗಿರ್ಬೋದು. ಆದ್ದರಿಂದ ಇವರು ಎಲ್ಲ ಜನರಿಗೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇರೋದು ಜನರಿಗೆ ಅದು ಮುಟ್ತಾ ಇಲ್ಲ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬಂದಿರೋದು ತಲೆ ತಪ್ಪಿಲ್ಲ. ಓಕೆ, ಮತ್ತೊಂದು ಕರೆಯನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀರಿ? ಮೊಹಮ್ಮದ್ ಕಣ್ಣೂರಿಂದ. ಹೇಳಿ ಮೊಹಮ್ಮದ್ ಅವರೇ, ಮಾತಾಡಿ. ನೋಡಿ, ನಮ್ಗೆ BPL ಕಾರ್ಡ್ ಇಲ್ಲ, ನಾವು APL ಕಾರ್ಡ್ ಅವರು. ಮತ್ತೆ ಈ ಕಾರ್ಡ್ ಅಲ್ಲಿ ಯಾರು ಅದ್ರ ಸವಲತ್ತು ತಗೊಳ್ತಾರೆ ಅವರೇ ದೂರು. ಕಾಂಗ್ರೆಸ್ ಹಾಗೆ ಮಾಡಿದೆ ಹೀಗೆ ಮಾಡಿದೆ. ನೋಡಿ, ಬಿಜೆಪಿ ಇಷ್ಟುವರೆಗೆ ಒಬ್ಬರಿಗೆ ಒಂದೇ ಒಂದು ಸವಲತ್ತು ಕೊಡ್ಲಿಲ್ಲ, ಅವರನ್ನು ಇದು ಮಾಡ್ತಾರೆ ದೊಡ್ಡವರಂತೆ. ಈಗ ಒಬ್ಬರು ಮಾತಾಡಿದ್ರು, ಅಲ್ಲಿಂದ ಅಕ್ಕಿ ತಕೊಂಡು ಫ್ರೀ ಅಕ್ಕಿ ತಗೊಳ್ಳೋದು ಮತ್ತೆ ದೂರು ಸರ್ಕಾರದು, ಯಾವ ನ್ಯಾಯ? ಸರ್, ನಿಮ್ಮ ಪಾಯಿಂಟ್ ಅರ್ಥ ಆಯಿತು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇದಕ್ಕೇನಾದರೂ ಹೇಳ್ತೀರಾ ಸರ್? ಯಾಕಂತ ಹೇಳಿದರೆ ಅಲ್ಲ, ಅವರ ಅಭಿಪ್ರಾಯ ಹೇಳಿದ್ದಾರೆ, ಸತ್ಯಾಂಶ ಅದರಲ್ಲಿ ಕೂಡ ಇದೆ. ಯಾಕೆಂತ ಹೇಳಿದರೆ ಸರ್ಕಾರ ಇಷ್ಟೊಂದು ಕಾಳಜಿ ವಹಿಸಿ ಅವರಿಗೆ ಕೊಡ್ತಾ ಇದೆ, ಅದನ್ನು ನಾವು ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಅದರ ಬಗ್ಗೆ ನಮಗೆ ಸ್ವಲ್ಪ ಗೌರವ, ಒಳ್ಳೆಯ ಭಾವನೆ ಬೇಕು. ಸರ್ಕಾರ ಅದನ್ನು ಬಡವರಿಗೆ ಒಂದು ಒಳ್ಳೆಯ ಮನಸ್ಸಿಟ್ಟುಕೊಂಡು ಕೊಡ್ತಾ ಇರುವಾಗ ನಾವು ಅಷ್ಟೇ ದೊಡ್ಡ ಮನಸ್ಸಿಂದ ಅದನ್ನು ಸ್ವೀಕಾರ ಮಾಡಿ ಅದನ್ನು ಸಹಿಸ್ಕೊಳ್ಬೇಕು ಮತ್ತು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರು ಅವರ ಒಂದು ಉದ್ದೇಶ. ಅವರ ಒಂದು ಪ್ರಾಮಾಣಿಕ ಒಂದು ಅವರ ಕಾಳಜಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ, ಅದು ಸರಿ ಅಂತ ನನ್ನ ಭಾವನೆ. ಸರಿ, ಮತ್ತೊಂದು ಕರೆ ಕಾಯ್ತಾ ಇದೆ. ನಮಸ್ಕಾರ. ಹಲೋ ಹಲೋ. ಸರಿ, ಓಕೆ, ಆ ಕರೆಯನ್ನು ಮತ್ತೆ ಸ್ವೀಕರಿಸೋಣ. ಸರ್, ಎಷ್ಟು ಹೇಳಿದ್ರು ಕೂಡ ಈ ಕರಾವಳಿ ಅಂದ ಕೂಡಲೇ ಒಂಚೂರು ಕೋಮು ಭಾವನೆಗಳನ್ನು ಕೆರಳಿಸಿ ಏನಾದರೂ ಒಂದು ಲಾಭ ಪಡೆಯುವಂಥ ಪ್ರಯತ್ನವನ್ನು ಯಾರಾದರೂ ಮಾಡ್ತಾರೆ, ಯಾವುದೇ ಒಂದು ಸಂಘಟನೆ ಅಂತಲ್ಲ. ಸೊ ಅದಕ್ಕೆ ಕೂಡ ಕಾಂಗ್ರೆಸ್ ತಯಾರಾಗಿದೆಯಾ ಅಂತ ಅಂದ್ಕೊಳ್ಬೋದಾ? ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಬರ್ತೀನಿ ಸರ್. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಹೇಳಿ. ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ. ಹಲೋ, ಮಾತಾಡಿ. ಕೇಳಿಸ್ಕೊಂಡಿದ್ದಾರೆ. ಹಲೋ, ನೂತನ ನಮಸ್ಕಾರ. ನಮಸ್ಕಾರ. ಅದೇ ನಮ್ಮ ನೂತನ ಅಧ್ಯಕ್ಷರಾದ ನಂತರ ನಿಮಗೆ ಒಂದು ಅಭಿನಂದನೆ. ಮತ್ತೆ ಏನಂತ ಹೇಳಿದ್ರೆ, ಥ್ಯಾಂಕ್ ಯು. ಹಲೋ, ಹೇಳಿ. ನಮ್ಮ ಜಿಲ್ಲಾ ಕಾಂಗ್ರೆಸ್ಗೆ ಈಗ ಅಧ್ಯಕ್ಷರಾಗಿದೆ, ಕಾರ್ಯದರ್ಶಿ ಮಂಗಳೂರಿನವರಿಂದ ಮಾಡಬೇಕು. ನೋಡಿ, KK ಶೆಟ್ಟರು ನಿಮ್ಮ ಸ್ಥಾನದಲ್ಲಿ ಇದ್ರು ಒಂದು ತುಂಬಾ ವರ್ಷಕ್ಕೆ ಮೊದಲು. ಆಗ ಜಯಾನಂದ ಅವರಿಗೆ ಒಂದು ಜನಾಬ್ ಮಹಮ್ಮದ್ ಕಮಾಲ್ ಅವರು ಯಾವಾಗಲೂ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದರು. ಈಗ ಕಾಂಗ್ರೆಸ್ನ ಯಾರೋ ಒಂದು ನಾಯಕರ ಅಂತ ಹೇಳಿಕೆ ಕೊಡುವುದಿಲ್ಲ. ಅವ್ರ ಹತ್ರ ಹೋದ್ರೆ ಬೇಗ ಫ್ರೀ ಆಗಿ ಸಹಾಯ ಮಾಡ್ತಿದ್ರು. ಈಗ ಅಂತವ್ರು ಮಾಡಿಲ್ಲ. ಲಾಯರ್. ಹಲೋ, ಕೇಳ್ತದೆ. AC ವಿನಯ ರಾಜರು ಸಣ್ಣ ಅರ್ಜಿಯ ಬರೆಯಲಿಕ್ಕೆ ಹೋಗಿದ್ದೆ ನಾನು. ಹೋದಾಗ ಅವರು ನನ್ನನ್ನು 500 ರೂಪಾಯಿ ತಗೊಂಡ್ರು. ಅವರು ನನ್ನ ಮುಖಂಡ ಹುಡುಗಿ ಹತ್ರ ಹೇಳಿ ಅಂತ ಅರ್ಜಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮರದ ಅಡಿಯಲ್ಲಿ ಜೀವಕರ ಬರೆದ 20 ರೂಪಾಯಿ ತಗೊಳ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು ಯಾವ ತರದಲ್ಲಿ ಇದ್ದಾರೆ, ಹಣ ಯಾವ ತರ ಮಾಡ್ತಾರೆ ಅಂತ ಹೇಳಿ ನೀವು ಸ್ವಲ್ಪ ಇದು ಮಾಡ್ಬೇಕು. ಇದು ಸತ್ಯವಲ್ಲದ್ರೆ ನನ್ನನ್ನು ಕರೆಯಬೇಕು. ನಿಮ್ಮನ್ನು ನನಗೆ ಮೊದಲೇ ಗೊತ್ತುಂಟು, ನಿಮ್ಮ ಪರಿಚಯ. ನಾನು ಹೇಳುದು, ಪಕ್ಷ ನಾಯಕರಿದ್ರೆ. ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯಿತು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸ್ಪಷ್ಟ ಇಲ್ಲ. ಎಸ್, ಒಂದು ಸರ್, ಆದರೂ ಕೂಡ ಏನಂತ ಹೇಳಿದ್ರೆ ಕಚೇರಿಗಳಲ್ಲಿ, ಈಗ ಜಿಲ್ಲಾ ಕಚೇರಿಯಲ್ಲಿ ಯಾರಾದರೂ ಒಬ್ಬರು ಗೈಡ್ಲೈನ್ಸ್ ಕೊಡೋದು, ಯಾರಾದರೂ ಬಂದರೆ ಸಮಸ್ಯೆ ಹೇಳಲಿಕ್ಕೆ ಬಂದರೆ ಒಂದು ಕರೆಕ್ಟಾದ ಮಾಹಿತಿ ಕೊಡುವವರ ಸಂಖ್ಯೆ ಅಥವಾ ನಾಯಕರಲ್ಲಿ ಇರುವುದಿಲ್ಲ. ಯಾರು ಕೂಡ ನಾವು ಯಾರ ಹತ್ರ ಕೇಳುವುದು ಎನ್ನುವಂಥ ಅದು ಅವರು ಹೇಳಿದ್ದನ್ನು ಒಪ್ಕೊಳ್ತೇವೆ ನಾವು. ಈಗ ನಾನು ಅಧ್ಯಕ್ಷನಾಗಿ ಬಂದ ಮೇಲೆ ಜೂನ್ ತಿಂಗಳಲ್ಲಿ, ಜೂನ್ ಪ್ರಥಮ ವಾರದಲ್ಲಿ ನಾನು ಅಧ್ಯಕ್ಷನಾಗಿ ಚಾರ್ಜ್ ತಗೊಂಡ ಮೇಲೆ ಇವತ್ತಿನವರೆಗೆ ನಾನು ಸಂಪೂರ್ಣ ಈಗ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಬೇರೆ ಬೇರೆ ತಾಲೂಕಿನಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಮತ್ತು ವಿವಿಧ ಮೀಟಿಂಗ್ಗಳನ್ನು ಬಿಟ್ಟರೆ ಉಳಿದ ಸಂದರ್ಭ ನಾನು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8-9 ಗಂಟೆಯವರೆಗೆ ಕಚೇರಿಯಲ್ಲೇ ಇರ್ತೇನೆ. ಮತ್ತು ನಮಗೆ ಈಗ ಪೂರ್ಣ ಪ್ರಮಾಣದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯನ್ನು ನಾವಿನ್ನೂ ರಚನೆ ಮಾಡಲಿಲ್ಲ. 1-2 ವಾರದಲ್ಲಿ ಪೂರ್ಣ ಪ್ರಮಾಣದ ಜಿಲ್ಲಾ ಕಾಂಗ್ರೆಸ್ನ ಸಮಿತಿಯನ್ನು ರಚನೆ ಮಾಡ್ತೇವೆ. ಉಪಾಧ್ಯಕ್ಷರುಗಳನ್ನು, ಕಾರ್ಯದರ್ಶಿಗಳನ್ನು, ಪ್ರಧಾನ ಕಾರ್ಯದರ್ಶಿಗಳನ್ನು ಅಪಾಯಿಂಟ್ಮೆಂಟ್ ಮಾಡಿ ಅವರಿಗೆ ಗುರುತರವಾದಂಥ ಎಲ್ಲ ಅವರಿಗೆ ಜವಾಬ್ದಾರಿಯನ್ನು, ಒಂದೊಂದು ಬ್ಲಾಕಿಗೆ ಇಂಥ ಜವಾಬ್ದಾರಿಗಳು, ಅಥವಾ ಬೇರೆ ಯೂತ್ ಕಾಂಗ್ರೆಸ್ಸಿಗೆ, ಮಹಿಳಾ ಕಾಂಗ್ರೆಸ್ಸಿಗೆ, NSUIಗೆ, ಕಿಸಾನ್ ಕಾಂಗ್ರೆಸ್ ಏನೆಲ್ಲ ಘಟಕಗಳಿವೆ ಅದಕ್ಕೆಲ್ಲ ಒಬ್ಬೊಬ್ಬರನ್ನು ಉಸ್ತುವಾರಿ ಹಾಕಿ, ಆಡಳಿತ ಪ್ರಧಾನ ಕಾರ್ಯದರ್ಶಿಯಾಗಿ ಒಬ್ಬರನ್ನು, ಕಚೇರಿ ಕಾರ್ಯದರ್ಶಿಯಾಗಿ ಒಬ್ಬರನ್ನು ಎಲ್ಲ ನೇಮಿಸಿ
ಪಕ್ಷದ ಕಚೇರಿಯಲ್ಲಿ ಯಾರು ಯಾವ ಹೊತ್ತಿಗೆ ಬಂದರೂ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡುವಂಥ ಕೆಲಸ ಜಿಲ್ಲಾ ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನು ಅದನ್ನು ಸಮರ್ಪಕವಾಗಿ ಅದನ್ನು ಮಾಡ್ತೇವೆ ನಾವು. ಓಕೆ. ಸೊ ಒಂದು ಬಹುಶಃ 1 ತಾರೀಕು ನಂತರ ಯಾರು ಬಂದರೂ ಕೂಡ ಅವ್ರಿಗೆ ನಿರಾಸೆ ಆಗೋದಿಲ್ಲ ಎನ್ನುವುದು 100ಕ್ಕೆ ಖಂಡಿತ. ಎಸ್. ಓಕೆ ಸರ್, ಈಗ ಇನ್ನೊಂದು ಅದೇ ನಾವು ಆಗ ಮಾತಾಡ್ತಾ ಇದ್ವಿ, ಈ ಕೋಮು ಭಾವನೆಗಳನ್ನು ಕೆರಳಿಸಿಕೊಂಡು ಏನಾದರೂ ಸಮಸ್ಯೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಹತ್ತಿರ ಬರುವಾಗ ಮಾಡಲಿಕ್ಕೆ ಯಾವುದೇ ಒಂದು ಸಂಘಟನೆ ಹೊರಟ್ರೆ ಅದೇ ಕಾಂಗ್ರೆಸ್ ಉತ್ತರ ಕೊಡಲಿಕ್ಕೆ ತಯಾರಾಗಿದೆಯಾ ಹೇಗೆ ಅಂತ? ಹೊರಟ್ರೆ ಅಲ್ಲ, ಹೊರಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ, ಅದು ಕೂಡ ನಮ್ಮ ಜಿಲ್ಲೆಯಲ್ಲಿ ನಮ್ಮದೊಂದು ಬಹಳಷ್ಟು ಏನು ಸಾಕ್ಷರತಾ ಜಿಲ್ಲೆ, ಬಹಳಷ್ಟು ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳಿಕೊಂಡ್ರು ಅಥವಾ ಬೇರೆಯವರು ನಮ್ಮನ್ನು ಹೇಳಿದರು, ನಮ್ಮ ಜಿಲ್ಲೆ ಕೋಮು ಘರ್ಷಣೆಯನ್ನು ಮಾಡುವುದರಲ್ಲಿ, ಕೋಮು ಭಾವನೆಗಳನ್ನು ಕೆರಳಿಸುವುದರಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಅಂಗಸಂಸ್ಥೆಗಳು ಇದರಲ್ಲಿ ಪ್ರಾಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಗಲಭೆ ಆಯಿತು, ಎಷ್ಟು ಕೊಲೆಗಳಾಯಿತು ಎಲ್ಲ ನಿಮಗೆ ಗೊತ್ತಿದೆ. 2 ಸಂಘಟನೆಗಳು, ಇದರಲ್ಲಿ 2 ಜಾತಿ ಸಂಘಟನೆಗಳು ಅಥವಾ ಕೋಮು ಸಂಘಟನೆಗಳು ಇದರಲ್ಲಿ ಕೆಲಸ ಮಾಡ್ತಾಯಿದೆ. ಇದು ಯಾವ ಕೊಲೆಯಲ್ಲಿ ಆಗಲಿ, ಯಾವುದೇ ಕೋಮು ಗಲಭೆ ಆಗಲಿ ಕಾಂಗ್ರೆಸ್ನ ಒಬ್ಬರೇ ಒಬ್ಬ ಕಾರ್ಯಕರ್ತರು ಅದರಲ್ಲಿಲ್ಲ. BJPಯವರು ಒಂದು ಕಡೆಯಿಂದ SDP ಅವರು, ಇವರೊಳಗೆ ಜಗಳ ಆಗಿ ಎಷ್ಟು ಕೊಲೆಗಳಾದವು. ಎಲ್ಲ ಕೊಲೆ ಮಾಡಿದವರು ಸಿಕ್ಕಿಬಿದ್ದಿದ್ದಾರೆ. 2 ಸಂಘಟನೆಗಳಲ್ಲಿದ್ದಾರೆ. ಆ ಸಂಘಟನೆಗಳಲ್ಲಿ ಇರುವವರೇ ಮಾಡ್ತಾಯಿದ್ದಾರೆ, ರಾಜಕೀಯ ಲಾಭಕ್ಕಾಗಿ ಮಾಡ್ತಾಯಿದ್ದಾರೆ. ಇದರಿಂದಾಗಿ ಶಾಂತಿಪ್ರಿಯ ನಮ್ಮ ಜಿಲ್ಲೆಯ ಜನರು ಬಹಳಷ್ಟು ಬೇಸತ್ತಿದ್ದಾರೆ. ಕಾಂಗ್ರೆಸ್ ಶಾಂತಿ ತರಬೇಕು ಅಂತೇಳಿ ಬಹಳಷ್ಟು ಶ್ರಮ ವಹಿಸ್ತಾ ಇದೆ ಸನ್ಮಾನ್ಯ ಉಸ್ತುವಾರಿ ಮಂತ್ರಿ ರಮನಾಥ್ ರೈ ಅವರು. ನಾನು ಬಹಳಷ್ಟು ಪ್ರಮುಖವಾಗಿ ಹೇಳಬೇಕಾದ್ರೆ, ಒಬ್ಬ ಜಾತ್ಯತೀತ ನಿಲುವಿನ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಬಹಳಷ್ಟು ಶ್ರಮ ವಹಿಸಿ, ಅದು ಕೂಡ ಈ ಎಷ್ಟು ಗಲಭೆ ಕೂಡ ಆಗಿದ್ದು ಅವರ ಜಿಲ್ಲೆಯಲ್ಲಿ, ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಅವರ ಕ್ಷೇತ್ರದಲ್ಲಿ. ಆದರೂ ಅದನ್ನು ನಿಭಾಯಿಸಿ ಒಂದು ಒಳ್ಳೆಯ ರೀತಿಯ ಜಾತ್ಯತೀತ ನಿಲುವನ್ನೇ ಸ್ಪಷ್ಟವಾಗಿ ಅವರು ಸಾರಿ ಶಾಂತಿ ನಡಿಬೇಕು ಅನ್ನುವಂಥ ವಿಚಾರವಾಗಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಶಾಂತಿ ಸಭೆಯನ್ನು ಕರೆದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ. BJP ಪಕ್ಷ ಅದನ್ನು ಬಹಿಷ್ಕರಿಸಿತು. BJPಯವರು ಶಾಂತಿ ಸಭೆಗೆ ಬರಲಿಲ್ಲ. ಅಂದರೆ ಅವರು ಶಾಂತಿಗೆ ವಿರೋಧವಾಗಿದ್ದಾರೆ. ಸೆಕ್ಷನ್ 144 ಸೆಕ್ಷನ್ ಸುಮಾರು 1-1.5 ತಿಂಗಳು ಬಂಟ್ವಾಳದಲ್ಲಿತ್ತು. ಆ ಸಂದರ್ಭ BJPಯವರು ಕಾನೂನನ್ನು ಕೈಗೆತ್ತಿಕೊಂಡು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಅದು ಸಂವಿಧಾನಿ ವಿರೋಧ. MP ಗಳು ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡ ಇಂತಹ ಜನಪ್ರತಿನಿಧಿಗಳು ಬಂದು ಒಂದು ಸೆಕ್ಷನ್ ಇರುವಾಗ ಕಾನೂನನ್ನು ಉಲ್ಲಂಘನೆ ಮಾಡಿ, ಕಾನೂನನ್ನು ಕೈಗೆ ತಗೊಂಡು ಜನರನ್ನು ಕೆರಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಈ ಜಿಲ್ಲೆಯಲ್ಲಿ ಶಾಂತಿ ಬೇಡ, ಏನೋ ಒಂದು ಮನಸ್ಸಿನಲ್ಲಿ ಉದ್ದೇಶವನ್ನು ಇಟ್ಟುಕೊಂಡು ಶಾಂತಿ ಕದಡಿಸಿ ಇಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಬೇಕು ಅನ್ನೋಂಥ ವಿಚಾರವಾಗಿ ಅವರು ಹೊರಟಿದ್ದಾರೆ ಹೊರತು, ಈ ಜಿಲ್ಲೆಯಲ್ಲಿ ಅವರು ಯಾವತ್ತು ಮೊನ್ನೆ ರ್ಯಾಲಿ ಮಾಡಿದರು, ಬೈಕ್ ರ್ಯಾಲಿ, ಕರ್ನಾಟಕ ರಾಜ್ಯದಿಂದ ಎಲ್ಲ ಮಂಗಳೂರಿಗೆ ಯಾಕೆ ಬರಬೇಕು ಇಡೀ ರಾಜ್ಯದಿಂದ? ಜಿಲ್ಲಾ ಮಟ್ಟದಲ್ಲಿ ಅವರು ಮಾಡಲಿ. ಅವರಿಗೆ ರಮನಾಥ್ ರೈ ರಾಜೀನಾಮೆ ಕೊಡಬೇಕಂತೆ. ಯಾಕೆ ಕೊಡಬೇಕು? ರಮನಾಥ್ ರೈ ಭ್ರಷ್ಟಾಚಾರ ಮಾಡಲಿಲ್ಲ, ರಮನಾಥ್ ರೈ ಜೈಲಿಗೆ ಹೋಗಲಿಲ್ಲ, ರಮನಾಥ್ ರೈ ಯಾರದೇ ಸ್ನೇಹಿತರ ಮನೆಗೆ ಹೋಗಿ ಅಶ್ಲೀಲ ವಿಚಾರಗಳನ್ನು ಮಾಡಲಿಲ್ಲ. ಯಾಕೆ ರಮನಾಥ್ ರೈ ರಾಜೀನಾಮೆ ಕೊಡಬೇಕು? ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರಿ ಅಲ್ಲ ಅವರು. ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅನ್ನೋಂಥ ವಿಚಾರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಅವರನ್ನು ರಾಜೀನಾಮೆ ಕೊಡಬೇಕು. ಯಾಕೆ? ಅವರು ರಾಜೀನಾಮೆ ಕೊಟ್ಟರೆ ಇವರ ಬೇಳೆ ಬೇಯಿಸ್ಕೊಳ್ಬೋದು. ರಮನಾಥ್ ರೈಯನ್ನು ಬಾಯಿ ಮುಚ್ಚಿಸಿದರೆ ನಮ್ಮ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ಮೂಗು ತೂರಿಸ್ಬೋದು ಅನ್ನುವಂಥ ವಿಚಾರವಾಗಿ ರಾಜೀನಾಮೆ ಕೇಳ್ತಾ ಇದ್ದಾರೆ ಹೊರತು ಅವರಿಗೆ ಬೇರೆ ಉದ್ದೇಶ ಏನಿಲ್ಲ. ರಮನಾಥ್ ರೈಗೆ ಹೋಮ್ ಮಿನಿಸ್ಟ್ರಿ ಕೊಡಬಾರ್ದು. ಹೋಮ್ ಮಿನಿಸ್ಟ್ರಿ ಕೊಡ್ತಾರಾ ಬಿಡ್ತಾರಾ, ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಬಿಟ್ಟಂಥ ವಿಚಾರ. ರಮನಾಥ್ ರೈ ಮಿನಿಸ್ಟರ್ ಆಗಬೇಕು ಅಂತಲೂ ಕೇಳಲಿಲ್ಲ, ಅಥವಾ ಫಾರೆಸ್ಟ್ ಮಿನಿಸ್ಟರ್ ಆಗಬೇಕು ಅಂತಲೂ ಅವ್ರು ಕೇಳಲಿಲ್ಲ, ಹೋಮ್ ಮಿನಿಸ್ಟರ್ ಆಗಬೇಕು ಅಂತಲೂ ಅವ್ರು ಕೇಳಲಿಲ್ಲ. ಯಾವುದು ಕೊಡ್ತಾರೆ ಅದನ್ನು ತಗೊಳ್ತಾರೆ, ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇಷ್ಟು ಬಿಟ್ಟರೆ ಅವರು ಯಾವುದನ್ನು ಅವರ ಮಾತಿನಲ್ಲಿ ಹೇಳ್ತಾರೆ, ನಾನು ಕೊಟ್ಟದನ್ನು ಬೇಡ ಅನ್ನುವಷ್ಟು ದೊಡ್ಡ ಜನ ಅಲ್ಲ, ಯಾವುದಾದ್ರೂ ಬೇಕು ಅಂತ ಹೇಳುವಷ್ಟು ದೊಡ್ಡ ಜನ ಕೂಡ ನಾನಲ್ಲ. ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳ್ತದೆ ಅದನ್ನು ಮಾಡ್ತೇನೆ. ಜಿಲ್ಲೆಯಲ್ಲಿ ಶಾಂತಿ ಬರಬೇಕು ಅನ್ನೋದು ನನ್ನ ಉದ್ದೇಶ. ಇವರು ಹೋಮ್ ಮಿನಿಸ್ಟರ್ ಆದರೆ BJPಯವರಿಗೆ ಹೆದರಿಕೆ, ಇವರ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಮತ್ತಷ್ಟು ಕಷ್ಟ ಆಗ್ತದೆ ಅನ್ನುವಂಥ ಹೆದರಿಕೆಯಿಂದ ರಮನಾಥ್ ರೈ ಮಿನಿಸ್ಟರ್ ಆಗ್ಬೋದು. ಎಲ್ಲ ಕಡೆಯಿಂದ ಬಂದು ಇಲ್ಲಿ ಬಂದು ರ್ಯಾಲಿ 3,000 ಜನ ಸೇರಿದರು. ಇಡೀ ರಾಜ್ಯದಿಂದ ಇವರು ಬಹಳಷ್ಟು ಪ್ರಯತ್ನ ಮಾಡಿ 3,000 ಜನ ಸೇರಿಸಲಿಕ್ಕೆ
ಇವರಿಗೆ ರಾಜ್ಯದಿಂದ ಎಲ್ಲ ನಾಯಕರುಗಳು ಬಂದು ಇಲ್ಲಿ ಭಾಷಣವನ್ನು ಮಾಡಲಿಕ್ಕೆ ಆಯಿತು ಜ್ಯೋತಿ ಸರ್ಕಲಲ್ಲಿ. ಫ್ಲಾಪ್ ಸಂಪೂರ್ಣ ಅದು ವಿಫಲ ಆಗಿದೆ. ಅವರಿಗೆ ನೆಹರು ಮೈದಾನಲ್ಲಿ ಸಮಾವೇಶ ಮಾಡಿ ಅಂತ ಹೇಳಿದರೆ ಅಲ್ಲಿಗೆ ಹೋಗಲಿಲ್ಲ ಅವರು, ಯಾಕೆಂದರೆ ಜನ ಇಲ್ಲ ಅಲ್ಲಿ. ನೆಹರು ಮೈದಾನಕ್ಕೆ ಹೋಗಲಿಕ್ಕೆ ಅವ್ರ ಹತ್ರ ಜನವೇ ಇಲ್ಲ. ಯಾಕೆ ನೆಹರು ಮೈದಾನಕ್ಕೆ ಹೋಗ್ತಾರೆ ಇವರು? ಓಕೆ ಸರ್, ಕೊನೆಯದಾಗಿ ನಮ್ಮ ಜಿಲ್ಲೆಯಲ್ಲಿ ಸ್ಪರ್ಧೆ ತ್ರಿಕೋನ ಸ್ಪರ್ಧೆ ಇರುತ್ತಾ ಅಥವಾ ನೇರ ಸ್ಪರ್ಧೆ ಇರುತ್ತಾ ಅಥವಾ ನಿಮ್ಮ ಪ್ರಕಾರ? ಸಾಮಾನ್ಯವಾಗಿ ನಮ್ಮ ಜಿಲ್ಲೆ ನೇರ ಸ್ಪರ್ಧೆ. ಸಾಮಾನ್ಯವಾಗಿ ನೇರ ಸ್ಪರ್ಧೆ. ತ್ರಿಕೋಣ ಅಂದರೆ JDS ಬರಬೇಕು. JDS ಅಂತ ಬೇಸ್ ನಮ್ಮ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಕೂಡ ಇಲ್ಲ. ಆದ್ದರಿಂದ ನೇರ ಸ್ಪರ್ಧೆ ಅಂತಲೇ ಹೇಳ್ಬೋದು. ಓಕೆ ಸರ್, ಕೊನೆಯದಾಗಿ ನಿಮ್ಮ ಮತದಾರರಿಗೆ ಅಥವಾ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಮತದಾರರಿಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ, ನಾವು ಯಾವತ್ತೂ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೊಂದಿಕೊಂಡು ಶಾಸಕರುಗಳ ಒಂದು ಕೆಲಸ ಕಾರ್ಯಕ್ರಮಗಳನ್ನು ನೋಡಿಕೊಂಡು ನಮ್ಮ ಜಿಲ್ಲೆಯ ಮಟ್ಟಿಗೆ ಏನು ನಮ್ಮ ಸರ್ಕಾರ ಒಳ್ಳೆಯ ಕೆಲಸಗಳನ್ನು ಮಾಡಿದ ಅದನ್ನು ನಮ್ಮ ಕಾರ್ಯಕರ್ತರು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಜನರು ಮತದಾರರು ಅದನ್ನು ಅರಿತು ತಮಗೆ ಸಹಕಾರ ಮಾಡಿದಂಥ ಸರ್ಕಾರದ ನೆನಪನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಮತ್ತಷ್ಟು ಆಶೀರ್ವಾದ ಮಾಡಬೇಕು ಅಂತೇಳಿ ಮಾತ್ರ ನನ್ನ ಒಂದು ಅವರಲ್ಲಿ ಕಳಕಳಿಯ ವಿನಂತಿ. ಓಕೆ. ಸೊ ನೂತನ ಅಧ್ಯಕ್ಷರ ಮುಂದಿರುವಂಥ ಸವಾಲುಗಳ ಬಗ್ಗೆ ನೀವು ಕೂಡ ಪ್ರಶ್ನೆ ಕೇಳಿದ್ರಿ. ನಮಗೆಲ್ಲ ಗೊತ್ತಿದೆ, ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಬಲಿಷ್ಠವಾಗಿ ಇಲ್ಲಿ ರಾಜ್ಯದ ಅಧಿಕಾರಕ್ಕೆ ಬರಬೇಕಾದ್ರೆ ಕರಾವಳಿಯ 13 ಸೀಟ್ಗಳು ಕೂಡ ಭಾಳ ಮುಖ್ಯ. ಅದರಲ್ಲಿ 8 ಸೀಟ್ ನಮ್ಮ ಜಿಲ್ಲೆಯಲ್ಲಿದೆ. ಸದ್ಯ ಮಟ್ಟಿಗೆ ಆ 7 ಸೀಟ್ಗಳು ನಮ್ಮ ರಾಜ್ಯಕ್ಕೆ ನಿಜಕ್ಕೂ ಕಾಂಗ್ರೆಸ್ಗೆ ಶಕ್ತಿ ತುಂಬಿವೆ. ಆದರೆ ಅದನ್ನು ಉಳಿಸುವಂಥ ಒಂದು ಬಹಳ ದೊಡ್ಡ ಜವಾಬ್ದಾರಿ ನಂತರ ಪಾಲಿಕೆಯಲ್ಲಿ ಮತ್ತೊಮ್ಮೆ ಅಧಿಕಾರ ಗದ್ದುಗೆ ಹಿಡಿಯುವಂಥದ್ದು ಮತ್ತು ಬಹಳ ವರ್ಷಗಳಿಂದ ಏನು ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಮಟ್ಟಿಗೆ ಈ ಲೋಕಸಭಾ ಕ್ಷೇತ್ರ ಉಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಅದನ್ನು ಮತ್ತೆ ಸೆಳೆಯುವಂಥ ಪ್ರಯತ್ನ. ಇಷ್ಟೆಲ್ಲ ಇರುವ ನಡುವೆ ಮತ್ತೆ MLC ಚುನಾವಣೆಗಳು ಕೂಡ ಇದೆ. ಇದನ್ನೆಲ್ಲವನ್ನು ಅವರು ಸಮರ್ಥವಾಗಿ ಮುಗಿಸಿ ಒಂದು ಅಧಿಕಾರಕ್ಕೆ ಅಂದರೆ ಪಕ್ಷವನ್ನು ಅಧಿಕಾರಕ್ಕೆ ತರುವ ಜವಾಬ್ದಾರಿಯಲ್ಲಿ ಅವರು ಯಶಸ್ವಿಯಾಗಲಿ ಅಂತ ಬಯಸ್ತಾ ಕರೆ ಮಾಡಿರುವಂತೆಲ್ಲ ವೀಕ್ಷಕರು ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿರುವಂಥ ಹರೀಶ್ ಕುಮಾರ್ ಕೆ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.